ಇವತ್ತು ನಮ್ಮ ಯುವರಾಜರು ಯುದ್ಧ ವಿದ್ಯೆ ಎಲ್ಲ ಅರಗಿಸಿ ಪಾಯಸದತ್ರ ಕುಡಿದು ಎಷ್ಟೋ ಕಾಲದ ನಂತರ ನಮ್ಮ ಈ ಹಿಡಿಂಬಾವನಕ್ಕೆ ಅಂದರೆ ನಮ್ಮ ಹಟ್ಟಿಗೆ ಬರ್ತಾವ್ರೆ. ಬಡೀರಲ್ಲ, ಜೋರಾಗಿ ಬಡೀರಿ. ಇವತ್ತು ನಿಮಗೆಲ್ಲ ಈ ಕಾಡು ಮದಿರೆಯಲ್ಲಿ ಮುಳುಗುವ ಅವಕಾಶ ಯಾರಿಗುಂಟು, ಯಾರಿಗಿಲ್ಲ. ಬಡೀರಲ್ಲ, ಜೋರಾಗಿ ಬಡೀರಿ. ಇನ್ನೂ ಜೋರಾಗಿ, ಮತ್ತು ಜೋರಾಗಿ. ಏನ್ ಕತಿನೋ ಏನೋ, ಈ ಡೋಲಿನ ಬಡಿತಕ್ಕಿಂತ ನನ್ನ ಹೃದಯದ ಬಡಿತಾನೆ ನನಗೆ ಜೋರಾಗಿ ಕೇಳಿಸ್ತಾ ಇದೆ. ಯಾಕಜ್ಜಿ, ಏನಾಯ್ತು? ಏನ್ ಹೇಳಿ ಮಗ, ಆ ಪೋರನ ಈಡ್ ಸಣ್ಣಾಗಿರುವಾಗ ಇದೇ ಕೈನಾಗೆ ಎತ್ತಿ ಆಡ್ಸಿದ್ದೆ. ಓಹೋ, ಇದೇ ಹೆಗಲ ಮೇಲೆ ಹೊತ್ಕೊಂಡು ಉಪ್ಪು ಬೇಕಾ ಉಪ್ಪು, ಉಪ್ಪು ಬೇಕಾ ಉಪ್ಪು ಅಂತ ಉಪ್ಪು ಮೂಟೆ ಮಾಡ್ತಾ ಇದ್ದೆ. ಇದೇ ತೊಡೆ ಮೇಲೆ ತಲೆ ಇಟ್ಟು ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ ಅಂತ ಹಠ ಹಿಡಿತಿದ್ದ. ಆಗ ನಾನು ಕತೆ ಸುರಾಜ್ಕೊಳ್ತಾ ಇದ್ದೆ. ಒಂದಾನೊಂದು ಊರ್ನಾಗೆ ಒಬ್ಬ ರಾಜ ಇದ್ದ. ಆ ರಾಜಂಗೆ ಚಂದದ ಹೆಂಡತಿ ಇದ್ಲು. ಆ ರಾಜಂಗೋ ಈಟುದ ಮೀಸೆ. ಈ ಮೀಸೆಗೆ ಅಂತ ನೋಡೋ ಅಷ್ಟರಲ್ಲಿ ಗೊರ್ಕೆ ಸಪ್ಲ ಕೇಳ್ತಾ ಇತ್ತು. ನನ್ ಕತೆ ಯಾವತ್ತು ಅರ್ಧಕ್ಕೆ ನಿಂತೋಗ್ತಿತ್ತು. ಆದ್ರೆ ಈಗ ಎದೆ ಎತ್ತರಕ್ಕೆ ಬೆಳೆದು ಬಿಲ್ಲಿಗೆ ಎದೆ ಏರಿಸಿ ಎದುರಾಳಿಗಳನ್ನು ಸದೆಬಡಿಯೋ ಗಟ್ಟಿಗ ವೀರಾಗಿದ್ದಾನಂತ ತಿಳಿದು ಅವನನ್ನು ಯಾವತ್ತು ನೋಡ್ತೀನೋ, ಯಾವಾಗ ಅವನ ಜೊತೆ ಮಾತಾಡ್ತೀನೋ ಅಂತ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ಮೂರು ಶರಗಳ ಹೊತ್ತ ಬತ್ತಳಿಕೆ ಬೆನ್ನಲ್ಲಿ, ಮೂರು ಶರಗಳ ಹೊತ್ತ ಬತ್ತಳಿಕೆ ಬೆನ್ನಲ್ಲಿ, ಕಣ್ಣಲ್ಲಿ ಗೊಲ್ಮಿಂಚು ಹೊಡೆದಂತೆ ಹೊಡೆದಂತೆ, ಕಣ್ಣಲ್ಲಿ ಗೊಲ್ಮಿಂಚು ಹೊಡೆದಂತೆ ಹೊಡೆದಂತೆ, ಅವ ಬರಲು ಬರಸಿಡಿಲು ಬಡಿದಂತೆ ಬಡಿದಂತೆ, ಅವ ಬರಲು ಬರಸಿಡಿಲು ಬಡಿದಂತೆ ಬಡಿದಂತೆ, ಅವ ಬರಲು ಬರಸಿಡಿಲು ಬಡಿದಂತೆ ಬಡಿದಂತೆ, ಅವ ಬರಲು ಬಡಿದಿರಲು ಬಡಿದಂತೆ 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 ಬಡಿದಂತೆ.
ಶಿವ ನಿನ್ನ ಚೆನ್ನಾಗಿಟ್ಟಿರ್ಲಿ ಮಗ. ಎಲ್ಲರ ನಾಲ್ಗೆ ಮ್ಯಾಲೆ ನಿನ್ನ ಹೆಸರು ನಲಿಲಿ ಮಗ, ನಲಿಲಿ. ಏ ಮೌರಿ, ಮೌರಿ ಎಲ್ಲಿದೆಯೇ? ಅಮ್ಮವ್ರೆ, ಬೇಗ ಬನ್ನಿ, ಬೇಗ ಬನ್ನಿ. ಮಗ, ಅವ್ವ, ಹಿಂಗಿದ್ಯಪ್ಪ? ಅವ್ವ, ನಂಗೇನು ರುಬ್ಬೋ ಗುಂಡ್ಕಲ್ ತರ ಗಟ್ಟಿಯಾಗಿವ್ನಿ. ವಯಸ್ಸಾಗ ಸಂಗಮದಾಗಿ ವಿದ್ಯೆ ಕಲಿಯೋ ಹೊತ್ತಿಗೆ ಅವ್ವ ಅಜ್ಜಿ ನಿಮ್ಮಿಬ್ರ ನೆನಪು ಮನಸ್ಸಾಗಿ ಸುಳಿತಾನೆ ಇತ್ತು. ಹೌದು ಮಗ, ಬಂಗಾರ. ಯಾವಾಗ ಹಟ್ಟಿಗೆ ಹೋದೇನೋ, ಯಾವಾಗ ನಿಮ್ಮ ಮಾತುಗಳನ್ನ ಈ ಕಿವಿಯಲ್ಲಿ ತುಂಬಿಕೊಂಡೇನೋ ಅಂತ ಕಾದುಕೊಂಡಿದ್ದೆ. ಇವತ್ತಿಗೆ ಪೂರ್ತಿಯಾದ್ದು. ಅಜ್ಜಿ, ನಿಗೊಂದು ವಿಷಯ ಗೊತ್ತಾ? ಏನ ಮಗ ಅದು? ಅಲ್ಲಿರುವಾಗ ಒಮ್ಮೆ ನಂಗೂ ಒಬ್ಬ ನರಮನ್ಸಂಗೂ ಭಾರಿ ಯುದ್ಧ ನಡೀತು. ಯುದ್ಧನ? ಹಾ, ಅವನು ಮಹಾಬಲಶಾಲಿ, 3 ಆನೆ ಬಲ ಅವನಿಗೆ. ಅಯ್ಯೋ ಶಿವನೇ, ಮತ್ತೇನಾಯ್ತು? ಹೇಳ್ತೀನಜ್ಜಿ. ಏನಾಯ್ತು ಅಂತ ಬೇಗ ಹೇಳ್ಬಾರ್ದೇನೋ? ಯಾಕೆ ಹೊಟ್ಟೆ ಉರಿಸಿ ಬೇಗ ಒದ್ರು? ಹೇಳ್ತೀನವ್ವ. ಅವನು ತೀರ್ಥಯಾತ್ರೆಗೆ ಬಂದವನಂತೆ. ಸುತ್ತುತ್ತಾ ಸುತ್ತುತ್ತಾ ನಮ್ ಗುಡಿ ಪಕ್ಕ ಇರೋ ಕೊಳಕ್ಕೆ ಬಂದಿದ್ದ. ಬಂದವನೇ ಸ್ನಾನ ಮಾಡೋಕೆ ಅಂತ ಕೊಳಕ್ಕೆ ಇಳ್ದ. ಆಮೇಲೆ ವಿಷಯ ತಿಳಿದು ನಾನಲ್ಲಿ ಹೋದೆ. ಭಾನವೇ ನಮಃ. ಭಾಸ್ಕರಾಯ ನಮಃ. ಸೂರ್ಯಾಯ ನಮಃ. ಯಾರಲ್ಲಿ ನಿಂತಿರೋ ನೀರಿನಲ್ಲಿ ಆ ತರ ಇಳಿದು ಸ್ನಾನ ಮಾಡೋಕೆ ಹೊರಟಿದ್ದೀಯಲ್ಲ, ಆ ಶಿವ ಮೆಚ್ತಾನ ನಿನ್ನ? ನಡಿ ನಡಿ ಮೇಲಪ್ಪ. ಎಲ್ಲ ಇವನು ಇವನ್ಗೇನ್ ಕಿವಿ ಕೇಳಿಸೋದಿಲ್ವಾ? ಕಿವಿಗೆ ಎಣ್ಣೆ ಬಿಟ್ಕೊಂಡಿಲ್ವಾ? ಓಯ್ ಲೇ ಪುಣ್ಯಾತ್ಮ, ನಿಂಗೆ ನಿಂಗೆ ಅಂದಿದ್ದು ಬಾರ್ಲ ಮೇಲೆ. ಬಾರ್ಲ ಅಂದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡು. ಯಾರಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ತಿಳಿದಿದೆಯಾ ನಿನಗೆ? ಓಹೋ, ದೊಡ್ಡ ಪಾಳೆಗಾರ ನೀನು. ನಿನ್ ಪಂಚಾಂಗ ತೆಗಿಬೇಡ, ಕಂಡಿದ್ದೀನಿ ಬಾರ್ಲ ಮೇಲೆ. ಏಯ್ ಬಾಯ್ ಮಡುಕ ಬಾಲಕ, ಸುಮ್ನೆ ಮದ್ದಾನೆಯನ್ನು ಕೆಣಕಬೇಡ. ನಿನಗಿದು ಕೊನೆಯ ಎಚ್ಚರಿಕೆ. ನಿನ್ನ ಬಾಡಿಗೆ ನೀನು ಹೊರಟು ಹೋಗು. ಅನಾರ್ಯ. ಅನಾರ್ಯ? ಹೌದಪ್ಪ, ಹೌದು, ನಾನು ಅನಾರ್ಯನೇ ಆಗಿರ್ಬೋದು. ಆದ್ರೆ ನಿಂತರ ಅನಾಗರಿಕ ಅಲ್ಲ. ಹರಿಯೋ ನೀರ್ನಲ್ಲಾದ್ರೆ ಇಳಿದು ಸ್ನಾನ ಮಾಡ್ಬೋದು, ನಿಂತ ನೀರಾಗೆ ಇಳಿದು ಸ್ನಾನ ಮಾಡಬಾರ್ದು ಅಂತ ಕೇಳಬೇಡ್ವಾ? ಬಾರ್ಲ ಮೇಲೆ ಬಾರ್ಲ ಅಂದ್ರೆ ಹಿಂಗೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ತಡಿ, ಮಾಡ್ತೀನಿ ನಾ. ಈ ಕಾಡಾಡಿಗಳಿಗೆ ಇಷ್ಟು ಪೊಗರಿರಬೇಕಾದರೆ ಇನ್ನು ಈ ಪವನಜ, ಬೃಕೋದರ, ಭೀಮಸೇನನಿಗೆ ಎಷ್ಟಿರಬೇಡ. ಯಾತ್ರಿಗಳ ಮನ್ಸು ನೋಯಿಸೋದು ನಮ್ಮಿರಾದೆ ಅಲ್ಲ. ಆದ್ರೆ ಇಲ್ಲಿ ಕೆಲವು ರೀತಿ ನೀತಿ ಇರುತ್ತವೆ, ಅವನ್ನ ಪಾಲಿಸ್ಬೇಕು. ಕೊಳಕ್ಕೆ ಇಳಿದು ಜಳಕ ಮಾಡೋದು ತೆಪ್ಪು. ಬೇಕಾದ್ರೆ ಬಿಂದಿಗೆಲೋ ತಂಬಿಗೆಲೋ ನೀರು ಹೊಯ್ಕೊಂಡು ಬಂದು ಇತ್ಲಾಗಿ ಜಳಕ ಮಾಡ್ಕೋಬಹುದು. ಏಯ್ ರಾಕ್ಷಸಾದಮ, ನಿನಗೆ ನನ್ನ ತಾಕತ್ತಿನ ಪರಿಚಯ ಮಾಡಿಕೊಡ್ತೇನೆ. ಧೈರ್ಯವಿದ್ದರೆ ಬಾಮಲ್ಲ ಯುದ್ಧಕ್ಕೆ. ಯುದ್ಧಕ್ಕೆ ಕರೆದವರನ್ನ ನಾನು ಯಾವತ್ತೂ ನಿರಾಸೆಗೊಳಿಸಿದ್ದಿಲ್ಲ. ತಯಾರಾಗು, ಈ ಬರ್ಬರೀಕನ ಮುಷ್ಟಿ ಪ್ರಹಾರದ ಮಳೆಯಲ್ಲಿ ನೆಂದೋಗೋದಿಕ್ಕೆ. ಬಾ ಬಾ ಬಾ.
ಅದೇನಾ ನಿಮ್ಮ ಅಜ್ಜಯ್ಯ. ಅಜ್ಜಯ್ಯ ತೆಪ್ಪಳಿ. ಅಯ್ಯೋ ಕಂದ, ನಿನ್ನ ಅಜ್ಜಯ್ಯನನ್ನೇ ಕೊಲ್ಲೋಕ್ ಹೋದ್ಯಲ್ಲೋ, ಮಣ್ ತಿನ್ನೋ ಕೆಲಸ ಮಾಡಿದ್ಯಲ್ಲೋ. ಯಾವ ಮಾರಿ ಬಡಿದಿತ್ತು ನಿನ್ಗೆ? ವನವಾಸದಲ್ಲಿದ್ದ ಪಾಂಡವರವರು ಅಷ್ಟು ಗೊತ್ತಾಗ್ಲಿಲ್ವೇನೋ ನಿನ್ಗೆ? ದಾಟುಗುಂಡದೆ ಮತ್ತೇನಾಯ್ತು ಮಗ? ಅಜ್ಜಿ ತಿಳಿಯದೆ ಮಾಡಿ ತೆಪ್ಪು ಅಂತ ಅಜ್ಜನ್ ಕಾಲ್ ಹಿಡಿದು ಕ್ಷಮೆ ಕೇಳ್ದೆ. ಮೊಮ್ಮಗ ಅಂತ ಗೊತ್ತಾದ ಕೂಡ್ಲೆ ನನ್ನನ್ನ ಎತ್ತಿ ಅಪ್ಪಿ ಮುದ್ದಾಡಿದ್ರು. ಪ್ರೀತಿ ಹುಟ್ಟಿಸಿದ್ರು ಅಜ್ಜಿ. ಮತ್ತೆ ಅಜ್ಜಿ ಅಪ್ಪನ ಅಮ್ಮನ ಎಲ್ರನ್ನ ಕೇಳಿದ್ರು. ಮನೆಯಲ್ಲೆಲ್ಲ ಹೇಗಿದ್ದಾರೆ, ಅವ್ರಿಗೆಲ್ಲ ನನ್ನ ಆಶೀರ್ವಾದ ತಿಳಿಸು ಅಂತ ಹೇಳಿದ್ರು. ಅಜ್ಜಿ ಮತ್ತೆ ನಿಮ್ಮನ್ನು ಕೇಳಿದ್ರು. ಹೌದಾ? ಏನಂದ್ರು? ನಿನ್ನ ಅಜ್ಜಿ ಹೇಗಿದ್ದಾಳೆ? ನಾನು ಅವಳನ್ನು ಯಾವತ್ತೂ ನೆನಪಿಸ್ಕೊಳ್ತಾ ಇರ್ತೇನೆ. ಅವಳನ್ನು ನೋಡದೆ ಎಷ್ಟು ದಿನ ಆಯ್ತು. ಆರೋಗ್ಯ ನೋಡ್ಕೊಳ್ಳಕ್ ಹೇಳು ಅಂತ ಕಣ್ಣಲ್ಲೇ ನೀರು ತುಂಬಿಕೊಂಡ್ರು ಅಜ್ಜಿ. ಹೌದಾ? ನಿಜಕ್ಕೂ ನಿನ್ನ ಅಜ್ಜ ಹಂಗಂದ್ರ? ಹ್ಞೂ ಅಜ್ಜಿ, ದೇವ್ರಾಣೆ. ಪಾಪ, ರಾಜರಂಗೆ ಮೆರೆದೋರು ಈಗ ಈ ಕಾಡು ಮೇಡು ಅಂತ ಅಲ್ದು ಏನ್ ಕಷ್ಟ ಪಡ್ತಿದ್ದಾರೋ ಏನೋ. ಅಜ್ಜಿ ಮತ್ತೆ ನಿಮ್ಮನ್ನೆಲ್ಲ ನೋಡೋಕೆ ಬರ್ತೀನಿ. ಈಗ ಇನ್ನೂ ಅಜ್ಞಾತವಾಸ ಇದೆ ಅಂದ್ರು. ಈ ಅಜ್ಞಾತವಾಸ ಯಾವತ್ತು ಮುಗಿಯುತ್ತೋ ಏನೋ. ಸರಿ, ನಿನ್ನಿಂದ ಅವರಿಗೇನು ತೊಂದರೆ ಆಗಿಲ್ವಲ್ಲ, ಅಷ್ಟು ಸಾಕು. ಅದೇ ನನ್ನ ಪುಣ್ಯ. ನಡಿ, ನಿನ್ನವ್ವ ನಿಂಗಾಗಿ ಕಾಡೋದಿ ಬಾಡೂಟ ಮಾಡವಳೆ, ಜೊತೆಗೆ ರೊಟ್ಟಿನೂ ಇದೆ. ಹೊಟ್ಟೆ ತುಂಬಾ ಉಣ್ಣವ. ಬಾ ಹೋಗವ, ಬಾ. ನೋಡ್ರಿ, ನನ್ನೋರು ಬರ್ತಾರಂತೆ, ನನ್ನ ನೋಡೋಕೆ ನನ್ನೋರು ಬರ್ತಾರಂತೆ. ನನಗೆ ಗೊತ್ತಿತ್ತು ನನ್ನ ನೋಡಕ್ಕೆ ಬರ್ತಾರಂತ. ನನಗೆ ಗೊತ್ತಿತ್ತು ಅವ್ರಿ, ಗೊತ್ತಿತ್ತು. ಗುರ, ನನ್ನೋರು ಬರ್ತಾರಂತೆ, ನನ್ನ ನೋಡೋಕೆ ನನ್ನೋರು ಬರ್ತಾರಂತೆ ಗುರ. ನನ್ಗೆ ಗೊತ್ತಿತ್ತು ಬಂದೇ ಬರ್ತಾರಂತ. ನನ್ಗೆ ಗೊತ್ತಿತ್ತು ಬರ್ತಾರಂತ, ಗೊತ್ತಿತ್ತು. ಅವರು ಬಂದ ಹಾಗೆ. ಬನ್ನಿ ಬಾಡೂಟ. ಅಜ್ಜಿ ನಾ ಬಂದೆ. ಏನವ್ವ, ನಿಜವಾಗ್ಲೂ ಮಾವನವರು ಅಜ್ಜಿನ ಕೇಳಿದ್ರ? ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರ? ಅಬ್ಬಾ, ಒಂದ್ ಸಣ್ಣ ಸುಳ್ಳೇಳಿ ಅಜ್ಜಿಗೆ ಬಸಿ ಖುಷಿ ಕೊಟ್ಟೆ. ಅಜ್ಜಿ ಮಕ್ಕ ನೋಡಿದ್ಯಾ, ಮೂರಗ್ಲಾಗಿತ್ತನ್ನ. ಏನ್ ಗೆಲ್ವಿತ್ತು ಅಜ್ಜಿ ಮುಖದಲ್ಲಿ. ಪಾಪ. ಅಜ್ಜಂಗೆ ಅಜ್ಜಿ ನೆಂಪು ಮಾಡೋಕ್ ಹೋಗಿ ನಾನು ಹೈರಾಣಾಗಿ ಬಿಟ್ಟಿದ್ದೆ. ಅವರಿಗೆ ನಾನ್ಯಾರು ಎಲ್ಲಿಯವನು ಅಂತ ಪರಿಚಯ ಮಾಡೋಕ್ ಹೋಗಿ ನಾ ಪಟ್ಟ ಕಷ್ಟ ಆಟಿದ್ದಲ್ಲ. ನಾ ಏಟ್ ಮಾತಾಡಿದ್ರು ಅಜ್ಜ ಮುಖ ಕೊಟ್ಟು ಮಾತಾಡ್ಲೇ ಇಲ್ಲ. ಅಜ್ಜ ಯಾವುದೋ ಗುಂಪಿನಲ್ಲಿದ್ರು. ಅಜ್ಜ ನಮ್ಮನ್ನೆಲ್ಲ ನೋಡಕ್ಕೆ ಬನ್ನಿ ಅಂದೆ. ನೋಡೋಣ, ಸಮಯ ಸಿಕ್ಕರೆ ಬರ್ತೀನಿ ಅಂತ ಮುಖ ತಿರುಗಿಸ್ಕೊಂಡು ಹೋಯ್ತಾ ಇದ್ರು. ಹರ 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 ಮಹಾದೇವ್, ಹರ 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 ಮಹಾದೇವ್, ಹರ 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 ಮಹಾದೇವ್, ಹರ 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 ಮಹಾದೇವ್, ಹರ 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 ಮಹಾದೇವ್, ಹರ ಹರ ಮಹಾದೇವ್. ಬರ್ಬರಿಕ, ವೀರ ಬರ್ಬರಿಕ. ಯಾರು?
ವಿಜಯಸ್ವಾಮಿ ಬಂದಿದ್ದೇನೆ. ಮಗ ಬರ್ಬರಿಕ, ಪೂಜ್ಯರೇ, ನೀವ ರಾಕ್ಷಸ ಕುಲವೀರ, ನಿನ್ನ ಯುದ್ಧ ಕೌಶಲ್ಯದ ಬಗ್ಗೆ ನನ್ನ ಶಿಷ್ಯರಿಂದ ತಿಳಿದುಕೊಂಡಿದ್ದೇನೆ. ಪೂಜ್ಯರೇ, ನೀವೊಂದು ಮಾತು ಬಾ ಅಂತ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ. ನೀವು ಇಲ್ಲಿ ತನಕ ಯಾಕೆ ಬರೋಕ್ ಹೋದ್ರಿ? ಮೊನ್ನೆ ನಿಮ್ಮ ಶಿಷ್ಯರು ಬಂದು ಕೇಳೋವಾಗ್ಲೇ ನಾನು ಸೈ ಅಂದಿದ್ದೆ. ನೀವು ಯಾವಾಗ ಏಟತ್ತಾಗಿ ಯಜ್ಞ ಶುರು ಮಾಡ್ತೀರೋ ಹೇಳಿ, ಯಾವ ತೊಂದರೆ ಆಗ್ದಂಗೆ ನಾನ್ ನೋಡ್ಕೋತೀನಿ. ನಿಮ್ ದೊಡ್ಡ ಕೆಲಸದಲ್ಲೂ ನಂಗೂ ಹೊಸಿ ಪುಣ್ಯ ಸಿಗೋದಾದ್ರೆ ಸಿಗ್ಲಿ ಶಿವ. ಸಂತೋಷ. ನಾನೊಂದು ಯಜ್ಞ ಮಾಡುವವನಿದ್ದೇನೆ. ಯಜ್ಞವೇ? ಹೌದು. ಆದರೆ ಆ ಯಜ್ಞ ಸಾಮಾನ್ಯವಾದುದಲ್ಲ, ಅಭೂತಪೂರ್ವವಾದುದು. ಅದನ್ನು ಭಂಗಪಡಿಸಲು ರಣಭಯಂಕರ ರಕ್ತ ಪೀಪಾಸಿಗಳು ಘಟಾನುಘಟಿ ರಾಕ್ಷಸರು ಬರಬಹುದು. ಆದರೆ ಬರ್ಬರಿಕ, ನೀನಿನ್ನು ಚಿಕ್ಕ ಬಾಲಕ. ಅವರನ್ನೆಲ್ಲ ನಿಗ್ರಹಿಸಲು ನೀನು ಸಮರ್ಥನೆ ಎಂಬ ಸಂಶಯದ ಎಳೆ ನನ್ನ ಮನಸ್ಸಿನ ಮೂಲೆಯಲ್ಲಿ ಮನೆ ಮಾಡುತ್ತಿದೆ. ಸ್ವಾಮಿಯವರ, ನೀವು ಹೇಳಿದಂಗೆ ಇವನಿನ್ನು ಚಿಕ್ಕವ, ಏನು ಅರಿಯದವ. ನಿಮ್ಮ ಈ ಕೆಲಸ ಅವನಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ಬೇರೆ ಯಾರನ್ನಾದರೂ ನೋಡಿಕೊಳ್ಳಿದೇವಾ? ಅಯ್ಯೋ ಸುಮ್ನಿರಜ್ಜಿ. ಸ್ವಾಮಿಯವರ, ಸರಿಯಾಗಿ ಹೇಳಿದ್ರಿ. ಮುತ್ತಿನಂಥ ಮಾತು. ನನ್ಗೆ ನನ್ನ ಮೇಲೆ ಧೈರ್ಯ ಇದೆ, ನಿಮ್ಗೆ ನನ್ನ ಮೇಲೆ ವಿಶ್ವಾಸ ಬರ್ಬೇಕಲ್ಲ. ಮನಸ್ಸಿನ ಸಂಖ್ಯೆ ದೂರ ಮಾಡ್ಕೋಬೇಕಾದ್ರೆ ನನ್ನನ್ನ ಪರೀಕ್ಷೆ ಮಾಡಿದೇವಾ? ಒರೆಗಲ್ಲಾಗಿ ಉಜ್ಜಿದ್ರೆ ತಾನೇ ಬಂಗಾರದ ಬಣ್ಣ ಕಣ್ಗೆ ಕಾಣಿಸೋದು. ಸರಿ, ನಿನ್ನ ಬಿಲ್ವಿದ್ಯೆಗೊಂದು ಇಗೋ ಸವಾಲು. ಹರ 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 ಮಾದೇ, ಹರ ಹರ ಮಾದೇ, ಹರ ಹರ ಮಾದೇ, ಹರ ಹರ ಮಾದೇ. ಮಗು ಅಲ್ಲಿ ಮೇಲೆ ಕಾಣುತ್ತೀವ? ಆ ಅಶ್ವತ್ಥ ಮರದ ಒಂದು ಎಲೆಗಳನ್ನು ಬಿಡದಂತೆ ಎಲ್ಲ ಎಲೆಗಳ ಮಧ್ಯದಿಂದ ನಿನ್ನ ಒಂದೇ ಒಂದು ಬಾಣ ಹಾದು ಹೋಗಬೇಕು. ಆಗಬಹುದೇ? ಬ್ಯಾಡ ಮಗ, ಬ್ಯಾಡ. ಆ ಮರಕ್ಕೆ ಎಲೆಗಳಿಂದಲೇ ಜೀವ. ಅದನ್ನು ಕೊಲ್ಬೇಡ ಮಗ, ಬ್ಯಾಡ ಮಗ, ಬ್ಯಾಡ. ಬರ್ಬರಿಕ, ಮಗ, ನಿನ್ನಿಂದ ಸಾಧ್ಯವಿಲ್ಲವೇ? ಬ್ಯಾಡ ಮಗ, ಬ್ಯಾಡ. ಅಯ್ಯೋ ಸುಮ್ನಿರಜ್ಜಿ. ನಿಮ್ ಕೈ ನನ್ನ ತಲೆ ಮೇಲೆ ಒಂದೀಟಿಡಿ ಶಿವ. ಒಂದ್ ಕೈ ನೋಡೇ ಬಿಡ್ತೀನಿ. ಹರ 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 ಮಾದೇ, 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 ಹರ ಮಾದೇ. ಪೂಜ್ಯರೇ, ಎಲ್ಲ ಎಲೆಗಳನ್ನು ನೋಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ. ನೀವ್ ಹೇಳ್ದಂಗೆ ಮಾಡಿ ನಿಮ್ ಪರೀಕ್ಷೆಯಲ್ಲಿ ಗೆದ್ಬಿಟ್ಟೆ. ತಡೆ ಬರ್ಬರಿಕ, ಎಲ್ಲ ಎಲೆಗಳ ಮಧ್ಯದಿಂದ ನಿನ್ನ ಬಾಣ ಹಾದು ಹೋಗಿದೆಯೇ? ಖಂಡಿತ. ಎಲ್ಲಿ? ನನ್ನ ಕಾಲಡಿಯಲ್ಲಿ ಒಂದು ಎಲೆ ಹಾಗೆ ಉಳಿದು ಬಿಟ್ಟಿತೋ ಏನೋ? ಇಲ್ಲ ಪೂಜ್ಯರೇ, ಸರಿಯಾಗಿ ನಿಗೆ ಇಟ್ಟು ನೋಡಿ ಬನ್ನಿ. ನನ್ನೂ ತೂತು ಮಾಡಿದೆ. ಆಹಾ, ಅದ್ಭುತ, ಅತ್ಯದ್ಭುತ. ನಾನು ಹುಡುಕುತ್ತಿರುವ ಯೋಧ ನೀನೇ. ನಿನ್ನಿಂದ ಮಾತ್ರ ನನ್ನ ಯಜ್ಞ ಸಂಪೂರ್ಣವಾಗಲು ಸಾಧ್ಯ. ಬರ್ಬರಿಕ, ಈಗ ನನ್ನ ಮನಸ್ಸಿಗೆ ಸಂತೋಷ, ಸಮಾಧಾನವಾಯಿತು. ಸ್ವಾಮಿಯವರ, ನಮಗೂ ಹೊಸಿ ಸಮಾಧಾನ ಕೊಡಿದೇವಾ? ನಿಮಗೇನಾಗಬೇಕಿತ್ತು? ಸ್ವಾಮಿಯವರ, ನಾವು ಕಾಡಾಡಿಗಳು. ಕಾಡಿನಲ್ಲಿರುವ ಒಂದು ಗಿಡವನ್ನಾಗಲಿ, ಮರವನ್ನಾಗಲಿ, ಪ್ರಾಣಿಯನ್ನಾಗಲಿ, ಪಕ್ಷಿಯನ್ನಾಗಲಿ ಹಿಂಸಿಸುವವರಲ್ಲ. ಅಂಥದರಲ್ಲಿ ನೀವು ಮರದ ಎಲ್ಲ ಎಲೆಗಳನ್ನು
ಸೋಲಿಸಿದಿರಲ್ಲವೇ, ಅದನ್ನು ಮೊದಲಿನಂತೆ ಮಾಡಿ ಪುಣ್ಯ ಕಟ್ಕೊಂಡಿದ್ದೇವಾ? ಆಗಬಹುದು. ನಾಳಿನ ಸೂರ್ಯೋದಯದ ಹೊತ್ತಿಗೆ ಆ ಮರದ ಎಲ್ಲ ಎಲೆಗಳು ಚಿಗುರಿ ಮೊದಲಿನಂತಾಗುವುದು. ಆದಷ್ಟು ಬೇಗನೆ ಯಜ್ಞ ಪ್ರಾರಂಭಿಸುವವನಿದ್ದೇನೆ. ಗುಪ್ತ ಕ್ಷೇತ್ರದಲ್ಲಿ ಭೇಟಿಯಾಗೋಣ. ಕೆದರಿದ ಕೇಶಗಳ ಪಡೆದಾತ ಪಡೆದಾತ ಕೆದರಿದ ಕೇಶಗಳ ಪಡೆದಾತ ಪಡೆದ ಯುದ್ಧಕ್ಕೆ ನಿಂತರೆ ಬೆಂಕಿಯ ಚೆಂಡಾತ ಯುದ್ಧಕ್ಕೆ ನಿಂತರೆ ಬೆಂಕಿಯ ಚೆಂಡಾತ 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 ಚೆಂಡ ತಕ್ಕದ ಧೀಂ ತಕ್ಕಿದ ತಕ್ಕಿದ ತಕ್ಕದೈ ತಕ್ಕಿದ ಧೀಂ ತಕ್ಕಿದ ತಕ್ಕಿದ ತಕ್ಕದೈ ಧೀಂ ಧೀಂ ತಕ್ಕ ತಕ್ಕಿದ ಧೀಂ ಧೀಂ ತಕ್ಕ ತಕ್ಕಿದ ಧೀಂ ಧೀಂ ತಕ್ಕ ತಕ್ಕಿದ ಧೀಂ ಧೀಂ ತಕ್ಕ ಕೆರಳಿದರೆ ಕಾಳಿಂಗ ಹಾವಾತ ಹಾವಾತ ಕೆರಳಿದರೆ ಕಾಳಿಂಗ ಹಾವಾತ ಹಾವಾತ ಪ್ರೀತಿಗೆ ಮನಸ್ಸು ಮಲ್ಲಿಗೆಯ ಹೂವಾತ ಪ್ರೀತಿಗೆ ಮನಸ್ಸು ಮಲ್ಲಿಗೆಯ ಹೂವ ಪ್ರೀತಿಗೆ ಮನಸ್ಸು ಮಲ್ಲಿಗೆಯ ಹೂವಾತ ಮಲ್ಲಿಗೆಯ ಹೂವಾತ 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 ಹೂವಾತ. ರಾಕ್ಷಸ ಪುಂಗವ, ಗಾಣೇಶ್ವರ ಕಲ್ಪ ಯಜ್ಞ ಇಲ್ಲಿಗೆ ಮುಗಿಯಿತು. ಗಿರಿಯಂತೆ ಭಾರವಾಗಿದ್ದ ನನ್ನ ಮನಸ್ಸೀಗ ಗರಿಯಂತೆ ಹಗುರವಾಗಿದೆ. ಸಕಲ ದೇವತೆಗಳು ಸಂತುಷ್ಟರಾಗಿ ಅನುಗ್ರಹಿಸಿದ್ದಾರೆ. ಧನ್ಯವಾದ ಬರ್ಬರಿಕ, ಧನ್ಯವಾದ. ಪೂಜ್ಯರೇ, ನೀವು ಧನ್ಯವಾದ ಹೇಳಿದ್ರೆ ನಂಗೇನೋ ದಾಕ್ಷಿಣ್ಯ ಆಗುತ್ತೆ. ನಿಮ್ ದಯೆಯಲ್ಲಿ ನಾನೀ ಕೆಲಸ ಮಾಡ್ದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ತಗ್ಗಿದಷ್ಟು ಎತ್ತರಕ್ಕೆ ಬೆಳೆಯಬಹುದೆಂಬ ಧರ್ಮ ಸೂಕ್ಷ್ಮವನ್ನರಿತ ಜ್ಞಾನಿ ನೀನು. ಬರ್ಬರಿಕ, ವಸ್ತ್ರ ವಪು ವಾಚಾ ವಿದ್ಯೆ ಮತ್ತು ವಿನಯಗಳೆಂಬ 5 ವಕಾರಗಳನ್ನು ಒಳಗೊಂಡ ನಿನ್ನ ವ್ಯಕ್ತಿತ್ವಕ್ಕೆ ಮೆಚ್ಚಿಕೊಂಡಿದ್ದೇನೆ. ಕೇಳು ಬರ್ಬರಿಕ, ಏನು ಬರಬೇಕು ನಿನಗೆ? ಕೇಳು. ನಿಮ್ಮನುಗ್ರಹವಿದ್ರೆ ಸಾಕು, ಬ್ಯಾರೇನು ಬ್ಯಾಡ ಸ್ವಾಮಿ. ಆಗಬಹುದು. ಹರ 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 ಮಾದೇ ಹರ 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 ಮಾದೇ ಮಾದೇ ಹರ 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 ಮಾದೇ ಮಾದೇ ಹರ 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 ಮಾದೇ. ಭವಿಷ್ಯದಲ್ಲಿ ನಡೆಯುವ ಮಹಾಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು ಮೆರೆಯಲು ಸಹಕಾರಿಯಾಗುವಂತೆ ಹರ 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 ಮಾದೇ 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 ಹರ 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 ಮಾದೇ ಹರ 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 ಮಾದೇ. ತಪ
ಹೋಗುವ ಈ ಯಜ್ಞಕುಂಡದ ಭಸ್ಮವನ್ನು ಇದನ್ನು ನಿನ್ನ ಬಾಣಕ್ಕೆ ಲೇಪಿಸಿ ಪ್ರಯೋಗಿಸಿದೆಯಾದರೆ ಎದುರಾಳಿ ಯಾರೇ ಇರಲಿ ಅವರ ಮರ್ಮವು ನಿನಗೆ ತಿಳಿಯುವುದು. ಕೀರ್ತಿವಂತನಾಗು ಬರ್ಬರಿಕ, ಕೀರ್ತಿವಂತನಾಗು. ಕೆನರಿದ ಕೇಶಗಳ ಪಡೆದಾದ ಪಡೆದಾದ ಕೆನರಿದ ಕೇಶಗಳ ಪಡೆದಾದ ಯುದ್ಧಕ್ಕೆ ನಿಂತರೆ ಬೆಂಕಿಯ ಚೆಂಡಾದ ಯುದ್ಧಕ್ಕೆ ನಿಂತರೆ ಬೆಂಕಿಯ ಚೆಂಡಾದ 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 ತಕ್ಕಿಡ ಧೀಂ ತಕ್ಕಿಡ ತಕ್ಕಿಡ ತಕದೈ ತಕ್ಕಿಡ ಧೀಂ ತಕ್ಕಿಡ ತಕ್ಕಿಡ ತಕದೈ ಧೀಂ ಧೀಂ ತಕ ತಕ್ಕಿಡ ಧೀಂ ಧೀಂ ತಕ ತಕ್ಕಿಡ ಧೀಂ ಧೀಂ ತಕ ತಕ್ಕಿಡ ಧೀಂ ಧೀಂ ತಕ ಮನೆಯಲ್ಲೂ ಬರಲ್ಲ. ನೀವೇ ಮನೆ ತನಕ ಬರ್ಬೇಕು ಬುದ್ಧಿ. ಮಾತಾಡಬೇಡ. ಪಾಂಡವರ ದೂತನ ಹತ್ರ ತಮಾಷೆ ಮಾಡ್ತೀಯ. ಅಯ್ಯೋ ತೆಪ್ಪಾಯ್ತು ಬುದ್ಧಿ, ಸುಮ್ಮನೆ ತಮಾಷೆಗೆ ಹಂಗಂದೆ. ಘಟೋತ್ಕಚ ಮಹಾರಾಜರ ಮನೆ ಇದುವೆ, ಅವರು ಮನೆಯಲ್ಲಿಲ್ಲ. ಅವತ್ತೇ ಪಾಂಡವರ ತಾವ ಹೋಗಿದ್ದಾರೆ. ಹಾ ಗೊತ್ತು ಗೊತ್ತು, ಅವರೇ ನನ್ನನ್ನ ಕಳಿಸಿದ್ದು ಮನೆ ಕಡೆ ತಿಳಿಸು ಅಂತ. ಯಾಕೆ ಯಾರು ಇಲ್ವಾ ಮನೆಯಲ್ಲಿ? ಇದ್ದಾರೆ, ದೊಡ್ಡ ಯಜಮಾಂತಿ ಹೊರಗಡೆ ಹೋಗಿದ್ದಾರೆ. ಅಮ್ಮ ಅವರಿದ್ದಾರೆ. ಕರೀಲ ಕರೀಲ, ಇನ್ನು ಕಣಿ ಕೇಳು. ಕರಿ ಕರಿ. ಅಮ್ಮ ಅವರೇ, ಓ ಅಮ್ಮ ಅವರೇ. ಅಮ್ಮ ಅವ್ರೆ, ನಾನು ಪಾಂಡವರ ದೂತ. ಘಟೋತ್ಕಚ ಮಹಾರಾಜರ ಪರವಾಗಿ ಸಂದೇಶ ತಂದೇವ್ನಿ. ಏನು ಅಂತ? ಅವರು ಬಂದಿಲ್ವಾ? ಬಂದಿಲ್ಲಮ್ಮ. ಅಲ್ಲಿ ಪಾಂಡವರಿಗೂ ಕೌರವರಿಗೂ ಯುದ್ಧ ಎದ್ಬಿಟ್ಟಿದೆ. ಅದಕ್ಕೆ ಮಹಾರಾಜರು ಅಲ್ಲಿ ಉಳ್ಕೋತಾರಂತೆ. ಇನ್ನು ನಿಮ್ಮಲ್ಲಿಗೆ ಬರೋವಾಗ ತುಂಬಾ ದಿನ ಆಗ್ಬೋದು ಅಂತ ಹೇಳಿದ್ದಾರೆ. ಯುದ್ಧನ? ಅಯ್ಯೋ ದೇವ್ರೆ, ಇವರು ಹೋಗ್ತಾರ? ಛೇ, ಎಷ್ಟು ದಿನ ಆಗುತ್ತಂತೆ ಯುದ್ಧ? ಗೊತ್ತಿಲ್ಲಮ್ಮ, ಮಹಾ ಯುದ್ಧ ಅಲ್ವಾ, ತುಂಬಾ ದಿನ ಆಗ್ಬೋದು. ಅಂತೂ ಇಂತೂ ಯುದ್ಧ ನಡೆಯುವುದಂತೂ ನಿಶ್ಚಿತ. ನಾನಿನ್ನು ಬರ್ತೀನಮ್ಮ. ಆಯ್ತು. ಏನ್ ನಿನ್ನ ಹೆಸರು? ಗೂರ ಅಂತ. ಪೂರ ಗೂರ ಗೂರ. ಆಹಾ, ಪೂರಾನ ಗೂರಾನ ಏನೋ ಒಂದು. ಮಹಾರಾಜರು ನಿಮ್ಮ ಹಟ್ಟಿಲಿ ಯುದ್ಧ ಮಾಡೋ ಶಕ್ತಿ ಇರೋ ಆಳುಗಳನ್ನೆಲ್ಲ ಬರ್ಲಿಕ್ಕೆ ಹೇಳಿದ್ದಾರೆ. ಎಲ್ರಿಗೂ ಹೇಳ್ಬಿಡ ಆಯ್ತಾ? ಅವರ ಯುದ್ಧಕ್ಕೆ ನಮ್ಮ ಹಟ್ಟಿ ಜನ ಯಾಕಂತೆ? ಗೊತ್ತಿಲ್ಲಮ್ಮ, ಮಹಾ ಯುದ್ಧ ಅಲ್ವಾ, ತುಂಬಾ ಜನ ಬೇಕಾಗ್ಬೋದು ಅಂತ. ಮತ್ತೆ ಹೇಗೂ ನೀವು ಯುದ್ಧಕ್ಕೆ ಬರ್ತೀರಲ್ವಾ, ಒಂದೆರಡು ದಿನ ಬೇಗನೆ ಬಂದ್ಬಿಡಿ. ನಿಮಗೆ ಯುದ್ಧದ ತಾಲೀಮೆಲ್ಲ ಕೊಡ್ಬೇಕಾಗತ್ತೆ. ತಾಲೀಮ? ಮತ್ತೆ ನೀವು ಪುಡ್ಕೋಸಿ ಕತ್ತಿ ಗುರಾಣಿ ಮಾತ್ರ ಬಳಸೋದ ಯುದ್ಧದಲ್ಲಿ? ಎಷ್ಟೊಂದು ದೊಡ್ಡ ಯುದ್ಧ, ಹೊಸ ಹೊಸ ಆಯುಧಗಳೆಲ್ಲ ಬಂದಿವೆ. ಅವನ್ನು ಎಲ್ಲಿ ಹಿಡಿಬೇಕು, ಹೇಗೆ ಉಪಯೋಗಿಸ್ಬೇಕು ಅಂತೆಲ್ಲ ಹೇಳಿಕೊಡ್ಬೇಡ್ವಾ? ಆಯ್ತು ಬುದ್ಧಿ. ಹಾ, ಮತ್ತೆ ನೀವು ಪಳಗಿಸಿದ ಆನೆ ಕುದುರೆ ಎಲ್ಲ ಇವೆ ಅಲ್ಲ, ಅವನ್ನೆಲ್ಲ ತಗೊಂಡು ಬಂದ್ಬಿಡಿ. ಒಡೆಯ, ಆನೆ ಕುದುರೆ ಎಲ್ಲ ಅವೆ, ಆದ್ರೆ ಅವುಗಳೆಲ್ಲ ಪಾಪ ಯುದ್ಧದಲ್ಲಿ ಸತ್ತಿದ್ದು ಹೋಗ್ಬಿಟ್ರೆ. ಸತ್ರೆ ಸಾಯ್ಲಿ ಬಿಡು, ಅವು ಹುಟ್ಟಿದ್ದೆ ಸಾಯೋಕೆ. ಯುದ್ಧ ಅಂದ್ರೆ ಹಂಗೆ, ಪಾಪ ಗೀಪ ಎಲ್ಲ ನೋಡಬಾರ್ದು. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿನೂ ಒಂದಲ್ಲ ಒಂದು ದಿನ ಸಾಯ್ಲೇಬೇಕು. ನೀನೇನು ಚಿರಂಜೀವಿನ? ಅದಕ್ಕೆಲ್ಲ ಹೆದರಬಾರ್ದು. ರಣರಂಗದಲ್ಲಿ ಸತ್ರೆ ವೀರ ಸ್ವರ್ಗ
ಎಂತೆಂತ ಅತಿರಥ ಮಹಾರಥ ಯೋಧರೆಲ್ಲ ಸೇರ್ತಾವ್ರೆ. ಸಾವಿರ ಸಾವಿರ ಲಕ್ಷ ಲಕ್ಷ ಸೈನಿಕರು ಸೇರ್ಕೊಂಡು ಮಾಡೋ ಯುದ್ಧ ಎಷ್ಟು ದಿನ ಅಂತ ಹೇಳಕ್ಕಾಗಲ್ಲ. ಏನು ನಿಂಗೆ ಮನ್ಸಿದ್ಯಾ? ಬರ್ತೀಯ ಇದ್ದಕ್ಕೆ? ನಂಗೆ ಬರ್ಬೇಕಂತ ಆಸೆ ಉಂಟು, ಆದ್ರೆ ಕೈಲಿ ಕತ್ತೀನಿ ನಿಲ್ಲಕ್ಕೆ. ನೀನು ಬರ್ತೀನಿ ಅಂತ ಕಾಲ್ ಹಿಡಿದ್ರು ಯಾರು ನಿನ್ನ ಕರೆಯಕ್ಕಿಲ್ಲ. ಸರಿ ಸರಿ, ನಿಜಕ್ಕಾದ್ರೆ ನೀವೆಲ್ಲ ಈ ಕಾಡಲ್ಲಿ ಇರ್ಲೇಬಾರ್ದು. ಮತ್ತೆಲ್ಲಿರ್ಬೇಕು? ನಮ್ ಜೊತೆನೆ ಬಂದ್ಬಿಡ್ಬೇಕು. ನಿಮ್ಮಂತವ್ರು ನಮ್ಗೆ ಬೇಕು. ಆಯ್ತು ಬುದ್ಧಿ. ಸರಿ, ನಾನಿನ್ನು ಬರ್ತೇನೆ. ಮತ್ತೆ ನಿಮ್ಮಲ್ಲಿ ಏನೇನು ಆಯುಧಗಳೆಲ್ಲ ಇವೆ ಅವನ್ನೆಲ್ಲ ಗಾಡಿಲಿ ತುಂಬಿಸ್ಕೊಂಡು ಬಂದ್ಬಿಡಿ. ಅವು ಉಪಯೋಗಕ್ಕೆ ಬಿದ್ರೂ ಬೀಳ್ಬಹುದು, ತಿಳಿತಾ? ಬುದ್ಧಿ, ಅಂತೂ ಯುದ್ಧ ಆಗುದಂತೂ ದಿಠ ಅಂತೀರಾ? ಯಾಕೆ? ಹಂಗಲ್ಲ, ಈಗ ಅವರೇ ರಾಜರುಗಳೇ ಯುದ್ಧ ಮಾಡಿದ್ರೆ ಸೈನಿಕರು ಸುಮ್ಮನೆ ಸಾಯೋದು ತಪ್ಪುತ್ತಲ್ಲ ಅಂತ. ನಿಂಗೇನು ಹುಚ್ಚಿಡ್ತಿದ್ಯಾ? ಯುದ್ಧ ಅಂದ್ರೆ ರಾಜರು ಮಾಡೋದಲ್ಲ, ಸೈನಿಕರ ಹತ್ರ ಮಾಡಿಸೋದು, ತಿಳಿತಾ? ಹಂಗಲ್ಲ, ಸೈನಿಕರೆಲ್ಲ ಒಟ್ಟಾಗಿ ನಾವು ಯುದ್ಧ ಮಾಡುವುದೇ ಇಲ್ಲ ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ರೆ ನೀವೇನು ಮಾಡ್ತೀರಾ? ನಿನ್ನಲ್ಲಿ ಮಾತಾಡೋದೇ ವ್ಯರ್ಥ. ಅಮ್ಮ, ನಾನಿನ್ನು ಬರ್ತೀನಮ್ಮ. ಸ್ವಾಮಿ, ನೀವೂ ಯುದ್ಧಕ್ಕೆ ಹೋಯ್ತೀರಾ? ನಾನು ಯುದ್ಧಕ್ಕೆ ಹೋದ್ರೆ ಯುದ್ಧದ ಸಂದೇಶಗಳನ್ನು ಎಲ್ರಿಗೂ ತಲುಪಿಸೋಕೆ ಯಾರು? ನಿಮ್ಮಪ್ಪ ಬರ್ತಾನ? ಹುಡುಕ ಹುಡುಕನ? ಯಾರು ಹುಡುಕ? ನೀ ಹುಡುಕ, ನಿನ್ನ ಅಪ್ಪ ಹುಡುಕ, ನಿನ್ನ ಅಜ್ಜ ಹುಡುಕ, ನಿನ್ನ ಮುತ್ತಜ್ಜ ಹುಡುಕ. ಅಮ್ಮವ್ರೆ, ದೊಡ್ಡ ಯಜಮಾನ್ತಿ ಬರ್ತಾ ಇದ್ದಾರೆ, ನನ್ ಕಂಡ್ರೆ ಬೈತಾರೆ. ನಾ ಹೋಯ್ತೀನಿ. ಏನೇ ಅದು? ಈಗ ತಾನೇ ಒಬ್ಬ ದೂತ ಬಂದಿದ್ದ. ದೂತನ? ಇವರು ಸಂದೇಶ ಕಳಿಸಿದ್ರು. ಏನು ಅಂತ? ಅಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧ ಆಗೋದು ದಿಟ ಅಂತೆ. ಯುದ್ಧನ? ಅಕ್ಕಿ ಇವರನ್ನ ಅಲ್ಲೇ ಉಳ್ಕೊಳ್ಳೋಕೆ ಹೇಳಿದಾರಂತೆ. ಇರ್ಲಿ ಬಿಡು, ನನ್ನ ಮಗನು ಒಸಿ ಆ ಸಂಪತ್ತನ್ನು ಅನುಭವಿಸ್ತೀನಿ. ಈ ಕಾಡು ಜೀವನ ಯಾವತ್ತು ಇದ್ದಿದ್ದೆ. ಆ ನಗರದಾಗೆ ಬದುಕು ಪಸಂದಾಗಿರುತ್ತಂತೆ. ತುಪ್ಪದಲ್ಲಿ ಕೈ ತೊಳೆಯೋ ಜನ ಅವರು. ಆದ್ರೆ ಮೌರ್ವಿ, ಇವನನ್ನು ಸ್ವಲ್ಪ ಜಾಗ್ರತೆಯಾಗಿರೋ ಕೇಳು. ಹೊಡಿತೀನಿ ಬಡಿತೀನಿ ಅಂತ ಆತುರ ಬೀಳೋದು ಬೇಡ ಅಂತ ಹೇಳು. ದೊಡ್ಡೋರ್ ಕಾದಾಟ. ಇನ್ನು ಇವನನ್ನೇ ಮುಂದೆ ಹಾಕಿಬಿಟ್ಟಾರು. ಆಯ್ತು ಅತ್ತೆಮ್ಮ, ಇವತ್ತೇ ಹೇಳಿ ಕಳಿಸಿ ಬಿಡ್ತೀನಿ. ಸರಿ ಸರಿ, ಈಗಲೇ ಹೇಳಿಬಿಡು. ಮತ್ತೆ ಮೌರ್ವಿ, ಅಲ್ಲಿ ನನ್ನವರು ಹೇಗಿದ್ದಾರೋ ಏನೋ. ನಾನು ಅವರು ಜೊತೆಗಿದ್ದಿದ್ದು ಸ್ವಲ್ಪನೇ ಕಾಲನೇ ಆದ್ರೂ ಇರೋವಷ್ಟು ದಿನ ತಾವರೆ ಹೂ ಮತ್ತು ಅದರ ಮೇಲೆ ನಿಲ್ಲೋ ಮಳೆ ಮಳೆ ಹನಿ ಥರ ಇದ್ವಿ. ಈಗಲೂ ನಾನು ಅದೇ ನೆನಪಲ್ಲಿ ಜೀವನ ಕಳಿತೀವಿ. ಆದ್ರೆ ಮೌರ್ವಿ ಅವರಲ್ಲಿ ಸುಖವಾಗಿದ್ದಾರೋ ಇಲ್ವೋ? ಹಿಡಿಯತ್ತೆಮ್ಮ, ಅವರಲ್ಲಿ ಸುಖವಾಗಿರ್ತಾರೆ. ಮೌರ್ವಿ, ಮನುಷ್ಯ ಹೇಗೆ ಸಾಯ್ತಾನೆ ಅಂತ ತಿಳಿಯೋವರೆಗೂ ಯಾರನ್ನು ಕೂಡ ಸುಖಿ ಅಂತ ಹೇಳೋಕೆ ಬರೋದಿಲ್ಲ.
ಜಗದ ತುಂಬೆಲ್ಲ ತುಂಬಿರುವ ಜಗದ ತುಂಬೆಲ್ಲ ತುಂಬಿರುವ ಸೋಜಿಗದ ಮಾಯೆಯ ಹಿಂದಿರುವ ಸೋಜಿಗದ ಮಾಯೆಯ ಹಿಂದಿರುವ. ಕೃಷ್ಣ, ನಿನ್ನ ಯೋಜನೆಗಳ ಆಳ ತಿಳಿಯುವಷ್ಟು ಜ್ಞಾನ ನನ್ನದಲ್ಲ. ಆದರೂ ಈ ವಿಚಾರ ಸಾಧ್ಯವಾದುದಲ್ಲ ಅಂತ ನನಗನಿಸ್ತಾ ಇದೆ. ರಾಜಕೀಯದ ಕೃತ್ರಿಮ ಆಟಗಳ ಬಗ್ಗೆ ನೀನಿನ್ನೂ ಮುಕ್ತ. ಪಗಡೆ ಆಟದ ತಾಳಕ್ಕೇನು ಗೊತ್ತು? ಆಟದ ನಡೆ, ತಾಳ ನಡೆಸುವವನ ಬುದ್ಧಿವಂತಿಕೆಯನ್ನು ಹೊಂದಿಕೊಂಡಿದೆ. ಭೀಮಸೇನ, ನಿನಗಿನ್ನೂ ಹೇಳುವುದು ಬಹಳಷ್ಟಿವೆ. ಆದರೆ ಅದಕ್ಕಿನ್ನೂ ಕಾಲ ಪಕ್ವವಾಗಿಲ್ಲ. ಆದರೂ ನಮ್ಮಲ್ಲಿ ಒಬ್ಬ ವೀರನ ಬಲಿ ಮಹಾಭಾರತ ಯುದ್ಧಕ್ಕೆ ಅನಿವಾರ್ಯವಲ್ಲವೆಂಬುದು ನನ್ನ ಅಭಿಪ್ರಾಯ. ಬಲಿಯೊಂದು ಕೊಡಲೇಬೇಕಲ್ಲ, ಶ್ರೇಯಸ್ಸಿಗಾಗಿ. ಇಂಥದನ್ನೆಲ್ಲ ನಾನು ನಂಬುವುದಿಲ್ಲ. ನಿನ್ನ ನಂಬಿಕೆ ನಿನಗೆ, ನಂಬಿಕೆ ಮತ್ತು ಮೂಢನಂಬಿಕೆಗೆ ಸಣ್ಣ ಗೆರೆಯಷ್ಟೇ ಅಂತರ. ಜನಾಭಿಪ್ರಾಯ ಹಾಗೂ ಜನರ ನಂಬಿಕೆಯನ್ನು ಉಳಿಸುವುದೇ ನನಗೆ ಮುಖ್ಯ. ಆದರೂ ಬಲಿದಾನಕ್ಕೆ ಬರ್ಬರಿಕನೇ ಏಕೆ ಬೇಕು? ನಿನ್ನ ಆ ನಿರ್ಧಾರಕ್ಕೆ ಎಲ್ಲರ ಅನುಮೋದನೆ ಸಿಗದಿದ್ದರೆ ಮತ್ತೆ ಆತ ನಮ್ಮ ಮೊಮ್ಮಗ ಕೃಷ್ಣ. ನಮ್ಮ ಮೊಮ್ಮಗ ಅಲ್ಲ ಭೀಮಸೇನ, ನಿನ್ನ ಮೊಮ್ಮಗ, ನಿನ್ನೊಬ್ಬನ ಮೊಮ್ಮಗ. ಮಗ ಮೊಮ್ಮಗನೆಂಬ ಮೋಹಕ್ಕಿಲ್ಲಿ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ಇಷ್ಟಕ್ಕೂ ಆತ ಮಾಡಿರುವ ಅಪರಾಧವಾದರೂ ಏನು? ನಮ್ಮನ್ನು ಕಂಡ ಕ್ಷಣವೇ ಪಾದಕ್ಕೆ ನಮಿಸಿ ತಲೆ ತಗ್ಗಿಸಿ ನಿಲ್ಲುವ ಮುಗುಳು ನಗೆಯ ಅರ್ಭಕನಾಥ. ಆದರೆ ಆತನ ರೋಮ ಕೋಪಗಳಲ್ಲಿ ಮಡುಗಟ್ಟಿರುವ ಕೃಷ್ಣ ದ್ವೇಷ ಆತನ ಮುಖದಲ್ಲಿರುವ ಮುಗುಳ್ನಗೆಯ ಹಾಗೆ ಮುಗ್ಧವಾಗಿಲ್ಲ ಭೀಮಾ. ನಿನ್ನ ಮೇಲೆ ದ್ವೇಷವೇ ಏಕೆ? ಬರ್ಬರೀಕನ ತಾಯಿ ಮೌರ್ವಿ, ಆಕೆಯ ತಂದೆ ಮುರು ಎಂಬ ದೈತ್ಯ ನನ್ನಿ ಚಕ್ರಘಾತದಿಂದ ಹತನಾದವ. ಆ ಬಳಿಕ ಸ್ವತಃ ಮೌರ್ವಿಯೇ ಕತ್ತಿ ಹಿಡಿದು ನನ್ನೊಡನೆ ಕಾದಾಡಿದವಳು. ಸೋಲು ನಿರ್ಣಯವಾಗದೇ ಇದ್ದಾಗ ಸಂಧಾನ ನಡೆಯಿತು. ಆಕೆಯ ಒಡಲಲ್ಲಿನ ಕಿಚ್ಚು ಇನ್ನೂ ಹೊಗೆಯಾಡುತ್ತಿರುವಾಗಲೇ ಈ ಬರ್ಬರಿಕ ಹುಟ್ಟಿಕೊಂಡ. ನನಗೇನೂ ಆತನ ಮೇಲೆ ದ್ವೇಷವಿಲ್ಲ. ಆದರೆ ಬಲಿದಾನದ ಬಗ್ಗೆ ಬರ್ಬರಿಕನಲ್ಲೇ ಕೇಳಿ ತಿಳಿದುಕೊಂಡರಾಯಿತು. ಕೃಷ್ಣ, ನಿನ್ನ ಮಹಿಮೆಯ ಮುಂದೆ ಆತ ಕೇವಲ ಹದ್ದಿನೆದುರಿನ ಹುಲು ಹಾವಿನಂತೆ. ಅದು ಬಿಡು, ನಮ್ಮ ಮೇಲೆ ಆತನ ದ್ವೇಷಕ್ಕೆ ಯಾವುದೇ ಕಾರಣಗಳಿಲ್ಲವಲ್ಲ. ನಾನು ನಿಮ್ಮ ಪಕ್ಷದಲ್ಲಿದ್ದೇನೆ ಅನ್ನುವ ಒಂದೇ ಒಂದು ಕಾರಣ ಸಾಕು ಅದಕ್ಕೆ. ಅಲ್ಲದೆ ಎದುರಾಳಿಯ ಮರ್ಮಸ್ಥಾನವನ್ನು ತಿಳಿಯುವುದರಲ್ಲಿ ಬರ್ಬರಿಕನೆದುರು ನಾನು ಅಲ್ಪನೆ. ಈಗ ನಿನಗೊಂದು ಅವಕಾಶ ಕೊಡುತ್ತೇನೆ. ನಿಮ್ಮ ಪಾಲಿಗೆ ಈ ಕೃಷ್ಣನ ಆ ಬರ್ಬರಿಕನು ನಿರ್ಧರಿಸಿ ತಿಳಿಸು. ಕೃಷ್ಣ, ಇದೆಂತಹ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿದ್ದಿ. ಕೃಷ್ಣನಿಲ್ಲದ ಪಾಂಡವರನ್ನು ಊಹಿಸಲು ಸಾಧ್ಯವೇ? ಭೀಮಸೇನ, ಈಗಲಾದರೂ ನಿನ್ನ ಮನಸ್ಸಿನ ಕ್ಲೇಶ ನಿವಾರಣೆ ಆಯ್ತಲ್ಲವೇ? ಓಲೆ ಕೊಟ್ಟು ದೂತನನ್ನು ಬರ್ಬರಿಕನಡೆಗೆ ಕಳುಹಿಸಿಕೊಡುತ್ತೇನೆ. ಆತನ ಆಂತರ್ಯದ ಗುಣಪರೀಕ್ಷೆ ನಡೆಯಬೇಕಾಗಿದೆ. ಇನ್ನೇನು ಯುದ್ಧಕ್ಕೆ ಸಿದ್ಧತೆಗಳಾಗಿವೆ. ಬರ್ಬರಿಕ ಬರುತ್ತಾನಲ್ಲ, ಸೂಕ್ತ ಸಮಯಕ್ಕಾಗಿ ಕಾಯೋಣ. ಜಗದ ತುಂಬೆಲ್ಲ ತುಂಬಿರುವ ಜಗದ ತುಂಬೆಲ್ಲ ತುಂಬಿರುವ ಸೋಜಿಗದ ಮಾಯೆಯ ಹಿಂದಿರುವ ಸೋಜಿಗದ ಮಾಯೆಯ ಹಿಂದಿರುವ ಅವನಾರೋ ಅವಳಾರೋ. ಮೌರ್ವಿ, ಇನ್ನು ಒಸಿ ನಿನ್ ಕಂದನ ಮೇಲೆ ನಿಗಾ ಇಟ್ಟಿರು. ಯಾಕೆ ಅತ್ತೆಮ್ಮ, ಏನಾಯ್ತು? ಆವತ್ತು ಬಂದ ಅವರ್ಯಾರೋ ಸ್ವಾಮಿಗಳು ಕರೆದ್ರು ಅಂತ ಮತ್ತೆ ಹೋದ.
ಮತ್ತೆ ಬಂದೋನು ಒಂದು ಈಟೋತಾದ್ರೂ ಹಟ್ಟಿಲಿ ನಿಲ್ಲಕ್ಕಿಲ್ಲ. ಬ್ಯಾಟೆಗೆ ಹೋದವರು ಈಟೋತಾದ್ರೂ ಯಾಕೆ ಬಂದಿಲ್ಲ? ಬರ್ಬೇಕಿತ್ತು, ಬರ್ಬೋದತ್ತೇಮ್ಮ. ಊರನೋ ಜೊತೆಗಿದ್ದಾನಲ್ಲ, ಚಿಂತೆ ಮಾಡಬೇಡಿ. ಮೌರಿ, ಈ ವಾರಿನಾದ್ರೂ ನಮ್ ಹುಡುಗನಿಗೆ ಕೆನ್ನೆಗೆ ಅರಿಶಿನ ಹಚ್ಚಿಬಿಡ್ಬೇಕು. ಪಕ್ಕದ ಕಾಡ್ನಾಗೆ ರೂಪಾಕ್ಷ ಇದ್ದಾನಲ್ಲ, ರೂಪಾಕ್ಷ, ಅವನ ಮಗಳು ಬಲು ಚೆಲುವೆ. ಹೋದ್ಸಲಿ ಜಾತ್ರೆಯಲ್ಲಿ ನೋಡಿದ್ನಿ ಅವಳ, ತಿದ್ದಿದ ಬೊಂಬೆ ತರ ಇದ್ದಾಳೆ. ನಮ್ ಬರ್ಬರಿಕನಿಗೆ ಸರಿ ಜೋಡಿ ಆದವಳು. ರೂಪಾಕ್ಷ ಹೂ ಅಂದ್ರೆ ಕಣ್ಗೊತ್ಕೊಂಡು ಕರ್ಕೊಂಡು ಬಂದ್ಬಿಡ್ಬೇಕು. ಸರಿ ಅತ್ತೇಮ್ಮ, ನಮ್ಮ ಬರ್ಬರಿಕನ ಒಪ್ಬೇಕಲ್ಲ. ಹ್ಞೂ, ನಾನ್ ಹೇಳಿದ್ರೆ ಅವನೇನು, ಅವನ ಅಪ್ಪ ಘಟೋದ್ಗಜನ ಒಪ್ಕೋಬೇಕು. ಅವರಿಗೆ ಬೇಡ ಅತ್ತೇಮ್ಮ, ಅವರಿಗೆ ನಾನಿದ್ದೀನಲ್ಲ. ತಮಾಷೆಗೆ ಅಂದೆ ಮೌಲ್ವಿ. ನನ್ನ ಮೊಮ್ಮಗ ಯಾವತ್ತೂ ನನ್ನ ಮಾತನ್ನು ಕಡೆಗಾಣಿಸಾಕಿಲ್ಲ ಬಿಡು. ಆದ್ರೆ ಬ್ಯಾಟೆಗೆ ಹೋದವರು ಈಟೋತಾದ್ರು ಯಾಕೆ ಬಂದಿಲ್ಲ? ಏನಾದ್ರೂ ತೊಂದ್ರೆಗಿಂದ್ರೆ ಆತ ಏನ್ ಕಥೆನೋ ಹೊತ್ತು ನೆತ್ತಿಗೆ ಬಂದಾಯ್ತು. ನನ್ನ ಬಲ್ಗಣ್ಣು ಬೇರೆ ಕೆಳಗಿನಿಂದ ಒಂದೇ ತಾವ ಬಡ್ಕೊಳ್ತಾ ಇದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಮೌಲ್ವಿ, ತುಂಬಾ ಭಯ ಆಗ್ತಿದೆ. ಅಜ್ಜಿ, ಅಜ್ಜಿ, ಅತ್ತೇಮ್ಮ, ಊರ ಒಬ್ಬನೇ ಬರ್ತಾ ಇದ್ದಾನೆ. ಊರ ಎಲ್ಲೋ ಬರ್ಬರಿಕ, ಎಲ್ಲೋ ಏನೋ ಒಬ್ನೇ ಬರ್ತಿದ್ಯಾ? ಎಲ್ಲೋ ಬರ್ಬರಿಕ? ಅಜ್ಜಿ, ನಾವಿಬ್ರು ಬ್ಯಾಟೆ ಮುಗಿಸಿ ಇತ್ಲಾಗೆ ಹೊರಟಿದ್ವಿ. ಆಟೋದಾಗೆ ಒಂದು ಓಲೆ ಬಂತು. ಪಾಂಡವರದ್ದು. ಪಾಂಡವರದ್ದ? ಯುವರಾಜರು ಪಾಂಡವರ ಜೊತೆ ಹೋಗ್ಬೇಕಂತ ಬರ್ತಿದ್ದಂತೆ, ಜರೂರು ಬಾ ಅಂತಿದ್ದಂತೆ. ಅದಕ್ಕೆ ಅಜ್ಜಿ ಅಮ್ಮವ್ರ ಹತ್ರ ಹೇಳು, ನಾನು ಯುದ್ಧಕ್ಕೆ ಹೋಯ್ತೀನಿ ಅಂತ ಸೀದಾ ಹೋಗ್ಬಿಟ್ರು. ಅಯ್ಯೋ ಶಿವನೇ, ಆಟೊಂದು ದೊಡ್ಡ ಯುದ್ಧ, ದೊಡ್ಡ ದೊಡ್ಡ ಕಟಕರೆಲ್ಲ ಸೇರ್ತಾರೆ. ಅಂತವರಲ್ಲಿಗೆ ನನ್ನ ಈ ಚಿಕ್ಕ ಹುಡುಗನ ಅವರು ಯಾಕೆ ಕರೆಸ್ಕೊಂಡ್ರಪ್ಪ? ಬೇಡ, ಹೋಗ್ಬೇಡ, ಹೋಗೋದಿಲ್ಲ ಅಂತ ಹೇಳ್ಬೇಡ ಅಂತ ನಿಂಗಾದ್ರೂ ಹೇಳ್ಬಾರ್ದಿತ್ತೇನೋ? ಹಂಗೆ ಹೇಳಿದೆ ಅಜ್ಜಿ. ಅದಕ್ಕೆ ನಾನು ಅಪ್ಪಾಜಿ ದೊಡ್ಡ ದೊಡ್ಡ ಯೋಧರಿಗೆ ಯುದ್ಧ ಅಂದ್ರೆ ಸಂಭ್ರಮ. ನಾನು ಯುದ್ಧಕ್ಕೆ ಹೋಯ್ತೀನಿ ಅಂತ ಜಿದ್ದಿಗೆ ಬಿದ್ರು ಚಿಕ್ಕ ಜಮಾನು. ನಾನು ಏನು ಹೇಳಿ ಅಜ್ಜಿ? ಅವರು ಹಠ ಹಿಡಿದ್ರೆ ಇವನು ಹಠ ಹಿಡಿಬೇಕಿತ್ತು. ನಾನ್ ಬಿಡಕ್ಕಿಲ್ಲ ನನ್ನ ಮಗನ ಹೋಗೋಕೆ, ನಾ ಬಿಡಕ್ಕಿಲ್ಲ. ನಾ ಅವನ ಕರ್ಕೊಂಡು ಬಂದೇ ಬರ್ತೀನಿ. ನಾ ಬಿಡಕ್ಕಿಲ್ಲ ಅವನನ್ನ ಹೋಗೋಕೆ. ಅತ್ತೆಮ್ಮ, ಅತ್ತೆಮ್ಮ, ಅತ್ತೆಮ್ಮ. ಕೊರಳಿಗೆ ಸ್ವರವ ಕೊಳಲಿಗೆ ಧ್ವನಿಯ, ಕೊರಳಿಗೆ ಸ್ವರವ ಕೊಳಲಿಗೆ ಧ್ವನಿಯ, ಕೊರಳಿಗೆ ಸ್ವರವ ಕೊಳಲಿಗೆ ಧ್ವನಿಯ, ಕೊರಳಿಗೆ ಸ್ವರವ ಕೊಳಲಿಗೆ ಧ್ವನಿಯ. ಕೊಟ್ಟೋನು ದೇವಾ ದೇವ, ಕೊಟ್ಟೋನು ದೇವಾ ದೇವ. ಭಗುತನ ಕರೆಗೆ ಲೋಕದ ಮೊರೆಗೆ, ಭಗುತನ ಕರೆಗೆ ಲೋಕದ ಮೊರೆಗೆ. ಓಗೊಡುವ ದೇವಾ ದೇವಾ, ಓಗೊಡುವ ದೇವಾ ದೇವಾ. ನೋವಿಗೆ ನಲಿವ ಜೀವಕ್ಕೆ ಸಾವ, ನೋವಿಗೆ ನಲಿವ ಜೀವಕ್ಕೆ ಸಾವ, ನೋವಿಗೆ ನಲಿವ ಜೀವಕ್ಕೆ ಸಾವ, ನೋವಿಗೆ ನಲಿವ ಜೀವಕ್ಕೆ ಸಾವ. ನೀಡೋನು ದೇವಾ ದೇವಾ, ನೀಡೋನು ದೇವಾ ದೇವಾ, ನೀಡೋನು ದೇವಾ ದೇವಾ, ನೀಡೋನು ದೇವಾ ದೇವಾ, ನೀಡೋನು ದೇವಾ ದೇವಾ.
ಕೃಷ್ಣ. ಕೊನೆಗೂ ಯುದ್ಧವನ್ನು ತಪ್ಪಿಸಲಾಗಲಿಲ್ಲವಲ್ಲ ಎಂಬ ದುಃಖ ಮತ್ತು ದಾಯಾದಿಗಳೊಂದಿಗೆ ಸೆಣಸಾಡಬೇಕಾಗುತ್ತದಲ್ಲ ಎಂಬ ಬೇಸರ. ಏನು ಮಾಡೋಣ? ಸಂಧಾನದ ಸಮಯದಲ್ಲಿ ಸಂಗ್ರಾಮಕ್ಕೆ ಮನ ಮಾಡಿದ ದುರ್ಯೋಧನನ ವಿಷಯ ನಿನಗೆ ತಿಳಿದೇ ಇದೆ. ಕೃಷ್ಣ, ಇನ್ನೊಮ್ಮೆ ಹೋಗಿ ಧೃತರಾಷ್ಟ್ರ ಮಹಾರಾಜರಲ್ಲಿ ಕೇಳಿಕೊಂಡರೆ ಕೊನೆಗೆ 4-5 ಊರುಗಳನ್ನಾದರೂ ಅಣ್ಣ, ಸಿಕ್ಕುವುದಾದರೆ ಅರ್ಧ ರಾಜ್ಯ ಸಿಗಬೇಕು. 4-5 ಊರುಗಳು ಸಿಕ್ಕಿದರೂ ಒಂದೇ, ಸಿಗದಿದ್ದರೂ ಒಂದೇ. ಆತ ಸಂಧಾನ ಮುರಿದದ್ದು ಒಳ್ಳೆಯದೇ ಆಯ್ತು. ಧರ್ಮಜ, ನಿಜವಾಗಿಯೂ ನಮಗೆ ಈ ಯುದ್ಧ ಬೇಕಿರಲಿಲ್ಲ. ಕವಿದ ಕಾರ್ಮೋಡಕ್ಕೆ ಮಳೆ ಸುರಿಸದಿರುವಂತೆ ಅಂಗಲಾಚಿದರೆ ಅದು ಸರಿದು ಹೋಗುವುದೇ? ಕೃಷ್ಣ, ನಾವೀಗ ನಿನ್ನ ಆಸರೆಯಲ್ಲಿದ್ದೇವೆ. ನೀನೇ ನಮ್ಮ ಬೆನ್ನೆಲುಬು. ಚಿಂತಿಸದಿರು ಧರ್ಮರಾಜ. ಧರ್ಮ ಸಂಸ್ಥಾಪನೆಯೇ ನನ್ನ ಏಕೈಕ ಗುರಿ. ಅಂದ ಹಾಗೆ ಕೃಷ್ಣ, ಇನ್ನೊಂದು ಮಾತು. ಏನದು ಧರ್ಮಜ? ಈ ಯುದ್ಧದಲ್ಲಿ ಅಮಾಯಕ ಕಾಡು ಜನರನ್ನು ಬಳಸದೇ ಇರಲು ಏನಾದರೂ ಉಪಾಯ ಇಲ್ಲವೇ ಕೃಷ್ಣ? ಈ ನಮ್ಮ ಬಿಗುಮಾನ ಪ್ರತಿಷ್ಠೆಯ ಕದನದ ನಡುವೆ ಆ ಬಡಪಾಯಿಗಳಿಗೇಕೆ ಕಷ್ಟಪಡಬೇಕು? ಧರ್ಮಜ, ಇದು ನನ್ನ ಅಥವಾ ನಿನ್ನೊಬ್ಬನ ಯುದ್ಧವಲ್ಲ. ಇದು ಎಲ್ಲರ ಅಂದರೆ ಅನೇಕರ ಯುದ್ಧ, ಧರ್ಮ ಯುದ್ಧ. ಎಲ್ಲರೂ ಈ ಯುದ್ಧದಲ್ಲಿ ಭಾಗಿಯಾಗಲೇಬೇಕು. ತ್ಯಾಗ ಬಲಿದಾನಕ್ಕೆ ಸಿದ್ಧರಾಗಲೇಬೇಕು. ಅದುವೇ ನಿಜವಾದ ಧರ್ಮ. ಏನನ್ನುವೇ ಭೀಮಸೇನ? ಹೌದು ಕೃಷ್ಣ. ಆದರೆ ನೀನಂದುಕೊಂಡಂತೆ ಬರ್ಬರೀಕನ ಬಲಿ ಅಗತ್ಯವಿದೆ. ಇದೆ. ಬಲಿದಾನದಿಂದ ಮೊದಲ ರಣಕಂಟಕ ದೂರವಾಗುತ್ತದೆ ಎಂಬುದಾಗಿ ಸೈನಿಕರು ನಂಬಿಕೊಂಡಿದ್ದಾರೆ. ಸೈನಿಕರ ನಂಬಿಕೆಯನ್ನು ನಾವು ಹುಸಿಗೊಳಿಸಿದರೆ ಅವರ ಆತ್ಮಸ್ಥೈರ್ಯಕ್ಕೆ ಕೊಡಲೇಟು ಕೊಟ್ಟಂತಾಗುವುದಿಲ್ಲವೇ? ಕೃಷ್ಣ, ಅದಕ್ಕೆ ಬೇರೆ ಯಾವುದೇ ಪರಿಹಾರೋಪಾಯಗಳಿಲ್ಲವೇ? ಅಯ್ಯೋ ಧರ್ಮರಾಜ, ನೀನು ಹೀಗೆ ಚಿಂತಿಸುತ್ತಾ ಕುಳಿತುಕೊಂಡರೆ ಯುದ್ಧ ಮಾಡುವುದಾದರೂ ಹೇಗೆ? ಯುದ್ಧದಲ್ಲಿ ನೀನು ಗೆಲ್ಲುವುದಾದರೂ ಹೇಗೆ? ನೀನು ಪಟ್ಟ ಏರುವುದಾದರೂ ಹೇಗೆ? ಧೈರ್ಯದಿಂದಿರು, ಯಾರಿಗೂ ಅನ್ಯಾಯವಾಗದು. ಪ್ರಭು, ಸುದರ್ಶನ, ಬರ್ಬರಿಕ ಬಂದು ಶಿಬಿರದ ಬಾಗಿಲಲ್ಲಿ ತಮ್ಮ ಅನುಮತಿಗಾಗಿ ಕಾಯುತ್ತಿದ್ದಾನೆ. ಬರ್ಬರಿಕನನ್ನು ಬರಹೇಳು. ಎಲ್ರಿಗೂ ಶರಣು. ಅಜ್ಜಯ್ಯ, ಆಶೀರ್ವಾದ ಮಾಡಿ. ಹೇಗಿದ್ದಿ ಮಗು? ಸಂದಾಗಿವ್ನಿ ಅಜ್ಜಯ್ಯ. ಅಪ್ಪಯ್ಯ, ಹೆಂಗಿದ್ಯಾ? ಸಂದಾಗಿವ್ನಿ ಅಪ್ಪಯ್ಯ. ಹಟ್ಟಿಲಿಲ್ಲ ಹೆಂಗವ್ರೆ? ಎಲ್ರೂ ಸಂದಾಗ. ಬರ್ಬರಿಕ, ಯುದ್ಧಕ್ಕೆ ಸಿದ್ಧನಾಗಿರುವೆಯಲ್ಲವೇ? ಒಡೆಯ, ನನ್ನಂತ ಯೋಧರಿಗ ನೀವಿ ಮಾತು ಕೇಳೋದು. ಯುದ್ಧ ಅಂದ್ರೆ ನಾವು ಯಾವತ್ತು ಒಂದ್ ಹೆಜ್ಜೆ ಮುಂದೇನೆ. ಬೇಷ್ ಬೇಷ್. ಇನ್ನು ನಾವು ನಿಶ್ಚಿಂತೆಯಿಂದ ಯುದ್ಧ ಆರಂಭಿಸಬಹುದು. ಬರ್ಬರಿಕ, ನಿನ್ನ ಅಪ್ಪಾಜಿ ಘಟೋತ್ಕಜನು ನಿನ್ನ ಹಾಗೆ ಬಿರುಗಾಳಿ ಬಂದರೂ ಬೆದರದೆ ಉರಿಯುವ ಹಣತೆಯ ದೀಪದಂತೆ ವೀರಯೋಧ. ಬರ್ಬರಿಕ, ನಿನ್ನೊಡನೆ ಎಲ್ಲರೂ ಬಂದಿರುವರೇ? ಹೊರಟಿದ್ದಾರೆ. ಒಂದೆರಡು ದಿನದಲ್ಲಿ ಸೇರಿ ಬಿಡ್ಬೋದು ಒಡೆಯ. ಅವರೆಲ್ಲ ಯಾಕೆ ಬರ್ತಾರೆ? ಅದೇ ಅಪ್ಪಯ್ಯ, ಯುದ್ಧಕ್ಕೆ ಓಲೆ ಕಳಿಸಿದ್ದಾರಲ್ಲ ನಮ್ ಹಟ್ಟಿ ಜನನ. ನಮ್ಮ ಹಟ್ಟಿ ಜನ ಧರ್ಮಜ, ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯವಿದೆ. ನಮ್ಮದು ಕೇವಲ 7 ಅಕ್ಷೋಹಿಣಿ ಸೈನ್ಯ. ಎರಡೂ ಕಡೆಯ ವೀರರ ವಿವರ ಕಲೆ ಹಾಕಿದೆ ತಾನೆ. ಆ ಕಾರ್ಯವನ್ನು ಸೇನಾಪತಿ ದುಷ್ಟದಮ್ಯನಿಗೆ ವಹಿಸಿಕೊಟ್ಟಿದ್ದೇನೆ. ಅಂದ ಹಾಗೆ ಕೃಷ್ಣ, ಕೌರವ ತನ್ನ ಮಂತ್ರಾಲೋಚನಾ ಸಭೆಯಲ್ಲಿ ತನ್ನ ಅತಿರಥ ಮಹಾರಥರನ್ನು ಉದ್ದೇಶಿಸಿ ಎಷ್ಟು ದಿನಗಳೊಳಗೆ ಯುದ್ಧ
ಗೆಲ್ಲಿಸಿಕೊಡುವಿರಿ ಎಂದು ಕೇಳಿದನಂತೆ. ಅದಕ್ಕೆ ಭೀಷ್ಮ ಮತ್ತು ಕೃಪಾಚಾರ್ಯರು 1 ತಿಂಗಳೊಳಗೆ ಯುದ್ಧ ಗೆಲ್ಲಿಸಿಕೊಡುವೆವು ಅಂದರಂತೆ. ಓಹೋ, ದ್ರೋಣರು 15 ದಿನಗಳೊಳಗೆ, ಅಶ್ವತ್ಥಾಮ 10 ದಿನದ ಒಳಗೆ, ಕೇವಲ 6 ದಿನದ ಒಳಗೆ ಪಾಂಡವರನ್ನು ಸೋಲಿಸುತ್ತೇವೆಂದು ಹೇಳಿಕೊಂಡರಂತೆ. ಹೇಳಿಕೊಳ್ಳಲಿ ಬಿಡು, ಅದಕ್ಕೇನಂತೆ? ಅದಕ್ಕೆ ನನಗೂ ನಮ್ಮವರಲ್ಲಿ ಅಂತ ಪ್ರಶ್ನೆ ಕೇಳುವ ಆಸೆ. ಯಾರ್ಯಾರು ಎಷ್ಟೆಷ್ಟು ದಿನದಲ್ಲಿ ಕೌರವ ಸೇನೆಯನ್ನು ಸೋಲಿಸುತ್ತೀರಿ? ಅಣ್ಣ, ನಾನು 6 ದಿನದಲ್ಲಿ ಕೌರವರನ್ನು ಕೊಂದು ನನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ. ಅರ್ಜುನ, ನೀನು ಮಾತನಾಡು. ನಿನ್ನಣ್ಣ ಧರ್ಮರಾಜ ನಿನ್ನ ಉತ್ತರಕ್ಕಾಗಿ ಕಾಯುತ್ತಾ ಇದ್ದಾನೆ. ಅಗ್ರಜ, ಕೃಷ್ಣ ಇದ್ದರೆ 1 ದಿನದ ಒಳಗೆ ಕೌರವ ಸೇನೆಯನ್ನು ಸೇನಾ ಸಮೇತವಾಗಿ ಮುಗಿಸಬಲ್ಲೆ. 1 ದಿನ ಅಂದ್ರೆ ಬಹಳ ಆತು ಬಿಡಿ, ಸುಮ್ಮನೆ ಕಾಲ ಕೊಂದಂಗಾಯ್ತದೆ. ಆ ಕೌರವರನ್ನು ನಾನು 1 ಮುಹೂರ್ತ ಅಂದ್ರೆ ಹಿಂಗೆ ಚಿಡಿಕೆ ಹೊಡೆಯುವುದ್ರೊಳಗೆ ಯಮಲೋಕಕ್ಕೆ ಕಳಿಸಿ ಬಿಡ್ತೀನಿ. ಮುಚ್ಚು ಬಾಯ್. ಸತ್ಯ ಶಿವ, ನಂಗೊಂದು ಅವಕಾಶ ಕೊಟ್ಟು ನೋಡಿ. ಆಹಾ ಬರ್ಬರಿಕ, ನಿನ್ನ ಪರಾಕ್ರಮದ ಮಾತು ಮೆಚ್ಚಬೇಕಾದದ್ದು. ಆದರೆ ಕೇವಲ 1 ಮುಹೂರ್ತದಲ್ಲಿ ಅಷ್ಟು ದೊಡ್ಡ ಸೈನ್ಯವನ್ನು ನಾಶಗೊಳಿಸುವಂತಹ ಯುದ್ಧ ಕೌಶಲ ನಿನ್ನಲ್ಲೇನಿದೆ ಎಂಬುದೇ ಇವರೆಲ್ಲರ ಸಂದೇಹ. ನೋಡ್ತಾ ಇರಿ ಒಡೆಯ, ಈ ಬಾಣಕ್ಕೆ ಈ ಭಸ್ಮವನ್ನು ಲೇಪಿಸಿ ಬಿಲ್ಲಿಗೆ ಹೂಡಿದರೆ ಸಾಕು, ಎದುರಾಳಿಗಳ ಮರ್ಮಸ್ಥಾನ ತಿಳಿಯುತ್ತೆ. ಆಗ ನೋಡಿ, ಭೀಷ್ಮಾಚಾರ್ಯರ ಮರ್ಮಸ್ಥಾನ ದೇಹ ಮನಸ್ಸು, ಕರ್ಣನ ಮರ್ಮಸ್ಥಾನ ಎದೆ, ದುರ್ಯೋಧನ ಮರ್ಮಸ್ಥಾನ ತೊಡೆ. ನೋಡಿದಿರಾ, ಎಲ್ಲರ ಮರ್ಮಸ್ಥಾನ ತಿಳಿದಾಯ್ತು. ಇನ್ನೇನು ಈ ಬಾಣ ಬಿಟ್ಟರೆ ಮುಗಿದೇ ಹೋಯ್ತು. ಸುದರ್ಶನ, ಕೃಷ್ಣ, ಇದೇನು ಮಾಡಿದೆ ನೀನು? ಚಿಂತಿಸಬೇಡ ಘಟೋತ್ಕಚ, ಇದು ನಡೆಯಲೇಬೇಕಿತ್ತು. ಅವನ ಬಾಣದ ಭಸ್ಮ ನಮ್ಮಲ್ಲಿನ ಕೆಲವರನ್ನು ಕೊಲ್ಲುವ ಹವಣಿಕೆಯಲ್ಲಿತ್ತು. ಅದಕ್ಕೆಂದೇ ಅವನನ್ನು ಸಂಹರಿಸಿದೆ. ಕೃಷ್ಣನನ್ನು ಕೊಲ್ಲುವ ಸಂಚು ಅವನಲ್ಲಿತ್ತು. ಬೇಕಿದ್ದರೆ ಅವನನ್ನೇ ಕೇಳಿ ನೋಡು. ಅಯ್ಯೋ ಎಂದು ಮರುಕಪಡಲಾರೆ. ಆದರೆ ರಣರಂಗದಲ್ಲಿ ವೀರೋಚಿತ ಮರಣ ಬರಲಿಲ್ಲ ಎಂಬ ಕೊರಗು ನನ್ನಂತರಂಗದಲ್ಲಿ ಕಾಡುತ್ತಿದೆ. ಪ್ರಭು, ನನ್ನ ತೆಪ್ಪಾದರೂ ಏನು? ಕೃಷ್ಣನನ್ನು ಕೊಲ್ಲುವ ಸಂಚು ನಿನ್ನಲ್ಲಿತ್ತಲ್ಲವೇ? ಅದಕ್ಕೆಂದೇ ಈ ಶಿಕ್ಷೆ. ಹರ ಹರ, ಕೃಷ್ಣನಲ್ಲಿ ಏಕೆ? ನನಗೆ ಸ್ಫೂರ್ತಿಯಾಗಿದ್ದೋರು ಅವರು. ಅವರ ಅನುಗ್ರಹಕ್ಕಾಗಿ ಕಾಯ್ಕೊಂಡಿದ್ದೋನು ನಾನು. ಕೃಷ್ಣನನ್ನು ಕೊಲ್ಲುವುದೇ? ಅದನ್ನು ನಾನು ನನ್ನ ಕನಸಲ್ಲೂ ಎಣಿಸಾಕಿಲ್ಲ ಪ್ರಭು. ನಿಮಗೆ ಯಾಕೆ ಸಂಶಯ ಬಂತು? ನಾ ಕಾಣೆ. ಹಾಗಾದರೆ ನಿನ್ನ ಬಾಣ ಅವನ ಕಾಲ ಬಳಿಗೆ ಬಂದಿದ್ದೇಕೆ? ಅವನ ಮರ್ಮಸ್ಥಾನವನ್ನು ಅರಿಯುವ ಕುತೂಹಲ ನಿನಗೇಕೆ ಬಂತು? ಅಯ್ಯೋ ವಿಧಿಯೇ, ನನಗೊಂದೂ ತಿಳಿಯುತ್ತಿಲ್ಲ. ನನ್ನ ಬಾಣ ಕೃಷ್ಣನ ಶರಣಾಗತಿಯ ಪ್ರತೀಕವಾಗಿ ಅವರ ಕಾಲ ಬಳಿ ಬಂದು ಬಿದ್ದಿತ್ತು ಅಷ್ಟೇ. ಬೇರಾವ ಉದ್ದೇಶ ಇರಲಿಲ್ಲ ಒಡೆಯ. ಇರಲಿ, ನಿಮ್ ಕೈಯಿಂದ ಬಂದ ಈ ಸಾವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಸುದರ್ಶನ, ನೀನು ಅವಸರಿಸಿದೆ.
ಸುದರ್ಶನ, ಬರ್ಬರಿಕನಂತಹ ವೀರನ ಮೇಲೆ ಪ್ರಮಾದ ಎಸಗಿದೆ ನೀನು. ಬಲಿದಾನದ ಬಗ್ಗೆ ಆತನಲ್ಲಿ ಒಂದು ಮಾತು ಕೇಳಿ ಆತ ಒಪ್ಪಿಕೊಂಡರೆ ಮಾತ್ರ ಎಂದು ಹೇಳಿದ್ದೆ ನಾನು. ಛೆ ಛೆ. ಎಂತಹ ಅನರ್ಥ ಆಗಿ ಹೋಯಿತು. ನಿಮ್ಮಿಂದ ಈ ಪ್ರಮಾದವೇ? ನ್ಯಾಯವೇ ಪ್ರಭು? ಆ ನನ್ನ ತಾಯಿಗೆ, ಮಡದಿ ಮೌಲ್ವಿಗೆ ಹೇಗೆ ಹೇಳಲಿ ನನ್ನ? ಏನು ಅಂತ ಹೇಳಲಿ? ಯುದ್ಧ ಕಾಲದಲ್ಲಿ ಗೆಲುವಂದೇ ನಮ್ಮ ಗುರಿ. ಬರ್ಬರಿಕನ ಸಾವು ಅದು ಸಾವಲ್ಲ, ವೀರ ಮರಣ. ಬರ್ಬರಿಕನ ಬಲಿದಾನ ವ್ಯರ್ಥವಾಗದು. ಇನ್ನು ನಮಗೆ ಯುದ್ಧದಲ್ಲಿ ಜಯ ಕಟ್ಟಿಟ್ಟ ಬುತ್ತಿ, ಗೆಲುವು ನಿಶ್ಚಿತ. ಬರ್ಬರಿಕ, ನೀನು ನಮಗೆಲ್ಲ ಸ್ಫೂರ್ತಿ. ನಿನಗೆ ಸ್ವರ್ಗದ ಬಾಗಿಲು ತೆರೆದುಕೊಂಡಿದೆ. ಬೇಕಾದ ವರವನ್ನು ಕೇಳಿಕೋ. ರಣರಂಗದಲ್ಲಿ ಹೋರಾಡುವ ಪೂರ್ವ ಅವಕಾಶ ತಪ್ಪಿ ಹೋಯಿತಲ್ಲ ಎಂಬ ಕೊರಗು ನನಗೆ. ಪ್ರಭು, ನನ್ನದೊಂದು ಕೊನೆಯ ಆಸೆ. ಕೇಳಿಕೋ ಬರ್ಬರಿಕ, ನಿನ್ನ ಕೊನೆಯ ಆಸೆಯನ್ನು ಕೇಳಿಕೋ. ಮಹಾಭಾರತ ಯುದ್ಧವನ್ನು ಮಾಡುವ ಯೋಗ ನನಗಿಲ್ಲ. ಕನಿಷ್ಠ ನೋಡುವ ಅವಕಾಶವಾದರೂ ಇದ್ದಿದ್ದರೆ. ತಥಾಸ್ತು. ನಿನಗೆ ಯುದ್ಧ ಮಾಡುವ ಅವಕಾಶ ತಪ್ಪಿ ಹೋಯಿತೆಂಬ ಕೊರಗು ಬಾರದಂತೆ ಸಂಪೂರ್ಣ ಮಹಾಭಾರತ ಯುದ್ಧವನ್ನು ನೋಡುವಂತವನಾಗು. ಕೀರ್ತಿಶಾಲಿಯಾಗು ಬರ್ಬರಿಕ, ನೀನು ಕೀರ್ತಿಶಾಲಿಯಾಗು. ಏರಿಕೊಳ್ಳಲಿ ನಿನ್ನೀರುಂಡ ಆ ರಣಕಂಭವನ್ನು. ಬರ್ಬರಿಕ ಮಗ, ಬರ್ಬರಿಕ, ಬರ್ಬರಿಕ ಮಗ, ನೀನ್ ಅಜ್ಜಿ ಬಂದವಳೆ ಮಗ. ಬರ್ಬರಿಕ, 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 ಬರ್ಬರಿಕ. ಅಯ್ಯೋ ಅಯ್ಯೋ ಕಂದ. ಯಾಕೆ ಕೇಳ್ದೆ ಬಂದು ಹಿಂಗ್ ಮಾಡ್ಕೊಂಡ್ ಬಿಟ್ಟೆ? ಯಾಕೆ ಹಿಂಗೆ ಹೊಟ್ಟೆ ಉರಿಸ್ದೆ ನೀನು? ಈ ಸತ್ಯ ವ್ಯಾಪಾರ ಮುಗಿಸಿ ಬಿಟ್ಟೆ ಯಾಕಂದ? ನನಗಿನ್ಯಾರೋ ದಿಕ್ಕು? ಅಯ್ಯೋ ಶಿವನೇ, ನನಗಿನ್ಯಾರೋ ದಿಕ್ಕು? ಒಂಟಿ ಬಾಳಿನ ಬೆಂಗಾಡಲ್ಲಿ ಹಸಿರು ಗಿಡದ ತರ ಕಾರಂಜಿ ತರ ಇದ್ದ ಮುದ್ದು ಮೊಮ್ಮಗ ಇನ್ನಿಲ್ವೇ ನನಗೆ? ಎಡವಿದ ಬಳ್ಳಿಗೆ ಏಟು ಬಿತ್ತಲ್ವ ಶಿವ? ಯಾವ್ರೆ ಯಾರ್ ಕಂಡ್ಬಿತ್ತಪ್ಪ ನಮ್ಮ ಹಟ್ಟಿಗೆ? ಓಹೋ, ದೊಡ್ಡ ಮನುಷ್ಯರು, ಕಲ್ತೋರು, ನಾಗರಿಕರು
ಸಂತೋಷ, ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆತ ನಿಮ್ಗೆ. ಈಗ್ಲಾದ್ರೂ ನಿಮ್ಮ ಹೊಟ್ಟೆ ತಂಗಾತ. ನಿಮ್ಮ ಕೆಟ್ಟ ದೃಷ್ಟಿ ಬಿದ್ದ ದಿನದಿಂದಲೇ ನಮ್ ಹೊಟ್ಟೆ ಹೊಟ್ಟೆ ಮಾನ ಮರುವಾದಿಗೆ ಕುತ್ತು ಬಂದಿತ್ತು. ಆದ್ರೂ ಶಿವ ಅಂತ ಆಗಿದ್ದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಮರ್ತು ನಮ್ಮಷ್ಟಕ್ಕೆ ನಾವು ಕಾಡು ಮೇಡು ಅಂತ ಅಲ್ದಾಡ್ತಾ ಚೂರು ಪಾರು ಗೆಡ್ಡೆಗೆಲ್ಸ್ಕೊಂಡು ಕುತ್ಕೊಂಡಿದ್ದ ನಮ್ಮನ್ನ ನೆಮ್ಮದಿಯಿಂದ ಬದುಕೋಕಾದ್ರೂ ಬಿಟ್ರ ನೀವು? ನಮ್ಮನ್ನು ಕಾಡಾಡಿಗಳೆಂದು ತಾತ್ಸಾರದಿಂದ ನೋಡಿ ನನ್ ಕಣ್ಣನೆ ಬಲಿ ತಗೊಂಡು ಬಿಟ್ರಲ್ಲ, ನಿಮಗೊಳ್ಳೇದಾಗುತ್ತಾ? ನಮ್ಮನೆ ದೀಪ ಹಚ್ಚೋ ವಂಶದ ಕುಡಿನೇ ಆರಿಸಿ ಬಿಟ್ರಲ್ಲ ಕಟುಕ್ರ. ನಿಮ್ಮನೆ ಹಾಳಾಗಿ ಹೋಗ. ನಿಮ್ ಲಾಭಕ್ಕೆ, ನಿಮ್ ಸ್ವಾರ್ಥಕ್ಕೆ ನೀವು ಈ ಭೂಮಿ ಅಧಿಕಾರ ಪಡೆಯೋದಕ್ಕೆ ನಾವು ಸಾಯ್ಬೇಕಾ? ನಿಮ್ಮ ಈ ಕನಸಿನ ಗೋಪುರನ ನಮ್ಮ ಹೆಣದ ಮೇಲೆ ಕಟ್ಟಬೇಕಾ ನಿಮಗೆ? ನಿಮ್ಮೋರು ಅಂತ ಕರೆಸ್ಕೊಂಡು ನಿಮ್ಮವ್ರನ್ನೇ ಕರೆದು ನಿಮ್ಮವ್ರನ್ನೇ ಕೊಂದು ಬಿಟ್ರಲ್ಲ, ಬಲಿ ತಗೊಂಡ್ಬಿಟ್ರಲ್ಲ. ಇದೇನಾ ನಿಮ್ಮ ನ್ಯಾಯ? ಇದೇನಾ ನಿಮ್ಮ ಯುದ್ಧ ನೀತಿ? ನಿಮಗೂ ನನ್ನ ಗತಿನೇ ಬರುತ್ತೆ. ನೋಡ್ತಾ ಇರಿ, ಕಾಯ್ತಾ ಇರಿ. ಈ ಯುದ್ಧ ಗೆಲ್ಲಿ ಸೋಲಿ ನೀವು ನಿಮ್ಮ ಮಕ್ಕಳನ್ನು ಕಳ್ಕೊಂಡು ನಂತರನೇ ಗೋಳಾಡ್ತೀರಾ, ನಂತರನೇ ಕಣ್ಣೀರಿಡ್ತೀರಾ. ರಕ್ತ ಕಣ್ಣೀರು ಬರ್ಲಿ ನಿಮಗೂ. ಅಯ್ಯೋ ಅಯ್ಯೋ ಕಂದ, ಮಗ, ಪುಟ್ಟ ಮಗ, ನಿನ್ನ ಅಜ್ಜಿ ಬಂದವಳೆ ಮಗ, ಮಾತಾಡು ಕಂದ. ಪುಟ್ಟ ಮಾತಾಡು ಮಗ, ಮಾತಾಡು ಮಗ, ಮಾತಾಡು ಮಗ, ಕಂದ ಮಗ, ಬರ್ಬರಿಕ. ದಾಹಕ್ಕೆ ಮಳೆಯಾದೆವು, ನಾವು ತಿನ್ನುವ ಬಾಯಿಗೆ ಬೆಳೆಯಾದೆವು. ಸ್ವಾಮಿಯ ಪಾದಕ್ಕೆ ರಕ್ಷೆಯಾದೆವು ನಾವು, ಸ್ವಾಮಿಯ ಪಾದಕ್ಕೆ ರಕ್ಷೆಯಾದೆವು ನಾವು. ಅದರಲ್ಲಿ ಮೆತ್ತಿರೋ ಕೊಳೆಯಾದೆವು, ಅದರಲ್ಲಿ ಮೆತ್ತಿರೋ ಕೊಳೆಯಾದೆವು. ನಾಡಿನ ಮೋಡಿಗೆ ಬಯಲಾದೆವು ನಾವು, ಆರಂಭದಲ್ಲಿ ಕೊನೆಯಾದೆವು. ನಾಡಿನ ಮೋಡಿಗೆ ಬಲಿಯಾದೆವು ನಾವು, ಆರಂಭದಲ್ಲಿ ಕೊನೆಯಾದೆವು. ಆರಂಭದಲ್ಲಿ ಕೊನೆಯಾದೆವು, ಆರಂಭದಲ್ಲೇ ಕೊನೆಯಾದೆವು, ಆರಂಭದಲ್ಲೇ ಕೊನೆಯಾದೆವು, ಆರಂಭದಲ್ಲೇ ಕೊನೆಯಾದೆವು.
ಪ್ರೀತಿಯ ಶಾಲನ್ನ, ಗೌರವದ ಶಾಲನ್ನ ವಿದ್ದು ಚೆಲ್ಲಿವರಿಗೆ ಸಮರ್ಪಿಸ್ತಾ ಇದ್ದೇವೆ. ಫಲಪುಷ್ಪಗಳನ್ನು ಹಾಗೂ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಒಮ್ಮೆ ಎಲ್ಲ ಕಲಾವಿದರು ದಯವಿಟ್ಟು ಹಿಂದೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆನಪಿನ ಛಾಯಾಚಿತ್ರವನ್ನು ತೆಗೆಯೋಣ. ದಯವಿಟ್ಟು ಒಮ್ಮೆ ಕಲಾವಿದರು ಹಿಂದೆಗೆ ಬರಬೇಕು. ಹಾಗೆ ಸಹಕಾರವನ್ನು ನೀಡಿದಂತಹ ಎಲ್ಲ ಕಲಾವಿದರು ಒಮ್ಮೆ ವೇದಿಕೆಗೆ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಗೀತ ನೀಡಿದಂಥವರು ಹಿನ್ನೆಲೆ ಗಾಯನ ಶೋಧನ್ ಇರ್ಮಾಳ್, ಹಾಗೆ ಮೇಘನಾ ಕುಂದಾಪುರ್, ಶಶಾಂಕ್ ಐತಾಳ್ ಹಾಗೂ ದಿವಾಕರ್ ಕಟೀಲ್. ಸಹಕಾರವನ್ನು ನೀಡಿದಂತಹ ರಾಘವ್ ಹಾಗೂ ಪ್ರಸಾದನ ಮತ್ತು ರಂಗವಿನ್ಯಾಸವನ್ನು ಮಾಡಿದಂತಹ ಶಿವರಾಮ್ ಕಲ್ಮಡ್ಕ ದಯವಿಟ್ಟು ವೇದಿಕೆಗೆ ಬರಬೇಕು.